ಪ್ರೈಮ್ ಟೈಮ್ ಡಿಬೇಟ್ಗೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು ಒಳ ಮೀಸಲಾತಿ ಕಗ್ಗಂಟು ಅನ್ನುವಂಥದ್ದು. ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ರಾಜಕೀಯ ವಲಯ ಇರ್ಬೋದು, ಒಂದು ರೀತಿಯ ನಡುಕ ಹುಟ್ಟಿದೆ ಈಗ. ಯಾಕಂತ ಹೇಳಿದ್ರೆ ಎಲ್ಲೆಡೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಈ ಒಳ ಮೀಸಲಾತಿ ಅನ್ನುವಂಥದ್ದು. ಸಮುದಾಯದ ನಾಯಕರುಗಳು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದರ ಜೊತೆಗೆ ಸರಿಯಾದಂಥ ಅಧ್ಯಯನದ ಅಗತ್ಯ ಇದೆ, ಅಥವಾ ಎರಡು ಸಮಿತಿಗಳು ಅಥವಾ ಎರಡು ಆಯೋಗಗಳು ಈ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಏನು ವಿಚಾರವನ್ನು ಮಂಡಿಸಿತ್ತು ಅದು ಸದನದಲ್ಲಿ ಮಂಡನೆ ಆಗಬೇಕನ್ನುವಂಥ ಒತ್ತಾಯ. ಸಾರ್ವಜನಿಕ ವಲಯದಲ್ಲಿ ಅದೊಂದು ಚರ್ಚೆ ಆಗಬೇಕು. ಸಂಪೂರ್ಣ ಚರ್ಚೆ ಆದ ಬಳಿಕ ಮಾತ್ರ ಅದನ್ನು ಜಾರಿಗೊಳಿಸಬೇಕು ಅಥವಾ ಮುಂದಿನ ಹೆಜ್ಜೆ ಇಡಬೇಕನ್ನುವಂಥ ಒತ್ತಾಯಗಳು ಕೇಳಿ ಬಂದಿದೆ. ಜೊತೆಯಲ್ಲಿ ಈವರೆಗಿನ ಅಪ್ಡೇಟ್ಸ್ ಏನಿದೆ ಅನ್ನೋದನ್ನು ನೋಡ್ಕೊಂಡು ಒಳ ಮೀಸಲಾತಿ ವಿವಾದ ಇಕ್ಕಟ್ಟಿನಲ್ಲಿ ಸಿಲುಕಿದೆ ರಾಜ್ಯ ಸರ್ಕಾರ. ಹಿಂದಿನ 2 ವರದಿ ಮಂಡನೆಗೆ ಮಹಾ ಒಕ್ಕೂಟದ ಆಗ್ರಹ. ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟದಿಂದ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆದಿದೆ. ಕಾಂತರಾಜ್ ಮತ್ತು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಮಂಡನೆಗೆ ಮಾಡದಿರಲು ಕಾರಣ ಏನು? ಒಳ ಮೀಸಲಾತಿ ವಿವಾದ ಇಕ್ಕಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದೀಗ ಸಿಲುಕಿಕೊಂಡಿರುವಂಥದ್ದು. ಈ 2 ಆಯೋಗಗಳ ವರದಿ ಅನ್ನುವಂಥದ್ದು ಯಾಕೆ ಸದನದಲ್ಲಿ ಮಂಡನೆ ಆಗಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಮಹಾ ಒಕ್ಕೂಟ ಏನಿದೆ ಪ್ರಶ್ನೆ ಮಾಡಿರುವಂಥದ್ದು. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಂಗಳೂರಿನಲ್ಲಿ ಈ ಮಹಾ ಒಕ್ಕೂಟ ಏನಿದೆ ಪ್ರಶ್ನೆಯನ್ನ ಮಾಡಿದೆ. ಕಾಂತರಾಜ್ ಹಾಗೂ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಮಂಡನೆ ಮಾಡದಿರಲು ಕಾರಣ ಏನು ಎಂಬುದನ್ನ ನೇರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಹಾ ಒಕ್ಕೂಟದ ಅಧ್ಯಕ್ಷರಾದ ಲೋಲಾಕ್ಷ ಅವರು ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಒಳ ಮೀಸಲಾತಿ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿರುವುದರಿಂದ ರಾಜ್ಯ ಸರ್ಕಾರಕ್ಕೆ ಇತ್ಯರ್ಥ ಮಾಡುವಂತಿಲ್ಲ. ಈ ಒಳ ಮೀಸಲಾತಿ ವಿಚಾರ ಏನಿದೆ ಅಲ್ಲಿ ಸರ್ಕಾರ ಇತ್ಯರ್ಥ ಮಾಡುವಂತಿಲ್ಲ, ಯಾಕಂದ್ರೆ ಇದು ಸುಪ್ರೀಂ ಕೋರ್ಟ್ನಲ್ಲಿದೆ. ತರಾತುರಿಯಲ್ಲಿ ಸಂಪುಟ ಉಪಸಮಿತಿ ರಚಿಸಿದ್ದು ಯಾಕೆ? ಸರ್ಕಾರಕ್ಕೆ ಮಹಾ ಒಕ್ಕೂಟದ ಪ್ರಶ್ನೆ ಇದೆ. ಆಯೋಗದ ವರದಿಗಳನ್ನ ಸಾರ್ವಜನಿಕ ಚರ್ಚೆಗೆ ಒಳಪಡಿಸಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಮಹಾ ಒಕ್ಕೂಟದ ಅಧ್ಯಕ್ಷ ಲೋಲಾಕ್ಷ ಅವರು ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಇದು ಚರ್ಚೆ ಆಗಿರುವಂತಹ ವಿಚಾರ. ಜೊತೆಗೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಮಾತನಾಡಿದ್ದಾರೆ. ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟದಿಂದ ಈ ಪತ್ರಿಕಾಗೋಷ್ಠಿ ನಡೆದಿರುವಂಥದ್ದು. ಜೊತೆಗೆ ನೇರವಾದಂತಹ ಪ್ರಶ್ನೆಗಳ ಸುರಿಮಳೆ ಅನ್ನುವಂಥದ್ದು ಬಂದಿದೆ. ಇದಕ್ಕೆ ಉತ್ತರಿಸಬೇಕಾಗಿದೆ ಸರ್ಕಾರ. ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಜೊತೆಗೆ ನೇರವಾಗಿ ಅವ್ರ ಜೊತೆ ಮಾತನಾಡಬೇಕು, ಇವತ್ತು ಚರ್ಚೆಯನ್ನು ಮಾಡಬೇಕು. ಯಾಕಾಗಿ ಈ ರೀತಿಯ ಒಗ್ಗಟ್ಟಿನ ಪ್ರದರ್ಶನ ಜೊತೆಗೆ ಆ ಒತ್ತಾಯ ಅನ್ನುವಂಥದ್ದು ಕೇಳಿ ಬರ್ತದೆ, ಯಾಕಾಗಿ ಅನ್ನುವಂಥದ್ದು. ನಮ್ಮ ಜೊತೆಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಇಬ್ಬರು ಅತಿಥಿಗಳು, ಸಾಮಾಜಿಕ ಚಿಂತಕರು, ಜೊತೆಗೆ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟದ ಅಧ್ಯಕ್ಷರು ಲೋಲಾಕ್ಷ ಅವರು. ಆತ್ಮೀಯ ಸ್ವಾಗತ ಲೋಲಾಕ್ಷ ಅವರಿಗೆ. ಹಾಗೆಯೇ ಕಾಂತಪ್ಪ ಆಲಂಗಾರ್ ಅವರು, ಬಹುಜನ ಚಳುವಳಿಯ ನಾಯಕರು, ತಮಗೂ ಆತ್ಮೀಯ ಸ್ವಾಗತ ಸರ್ ಕಾರ್ಯಕ್ರಮ. ಒಂದು ಒಳ ಮೀಸಲಾತಿ ಕಗ್ಗಂಟು ಅನ್ನುವಂಥದ್ದು ಬಂದಿದೆ ಈಗ ಸದ್ಯಕ್ಕೆ. ಅದಕ್ಕೆ ಮುಂದೇನು ಅನ್ನುವಂಥ ದೊಡ್ಡ ಪ್ರಶ್ನೆ ಇದೆ. ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಒಟ್ಟಿನಲ್ಲಿ ಸಮುದಾಯದ ನಾಯಕರು ಎಚ್ಚೆತ್ಕೊಂಡಿದ್ದಾರೆ, ಜೊತೆಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದ ಮೊದಲೇ ಸಾರ್ವಜನಿಕರ ಕರೆಯೂ ಕೂಡ ಸಿದ್ಧ ಆಗ್ತಾ ಇದೆ. ಜೊತೆಗೆ ಮಾತನಾಡಬಹುದು, ನೀವು ಕೂಡ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಾರ್ಯಕ್ರಮದಲ್ಲಿ ತಿಳಿಸ್ಬೋದು. ನಾನು ನೇರವಾಗಿ ಲೋಲಾಕ್ಷ ಅವರಲ್ಲಿ ಮೊದಲ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ತೇನೆ. ಅದಕ್ಕಿಂತ ಮುನ್ನ ನೇರ ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಮಸ್ಕಾರ, ತುಮಕೂರಿಂದ. ಓಕೆ ಸರ್ ನನ್ನ ಹೆಸರು ಆಕಾಶ್ ಗುರಾಜ್ ಅಂತ, ಮಾದಿಗ ಅಧ್ಯಕ್ಷ ತುಮಕೂರು. ಓಕೆ, ಮಾತಾಡಿ ಸರ್. ಮಾತಾಡ್ಬೋದಾ ಸರ್? ಎಸ್, ಮಾತಾಡಿ ಸರ್. ಅದೇ ಮೀಸಲಾತಿ ಬಗ್ಗೆ ಒಂದು ಇದು ಮಾಡಿದ್ರೆ ತಾವು. ಓಕೆ
ಹಂಗಾಗಿ ನಾನು ಕಾಲ್ ಮಾಡಿದೆ ಸರ್. ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಸರ್ ಇದು ಅಂದ್ರೆ ಓಕೆ. ನ್ಯಾಯಮೂರ್ತಿ ಎ ಜೆ ಸದಾಶಿವ ವರದಿ ಸರ್ ಹ್ಮ್. ನ್ಯಾಯಯುತವಾಗಿದೆ ಅಂತ ನನ್ನ ಅಭಿಪ್ರಾಯ. ಓಕೆ ಹೌದು ಸರ್. ಓಕೆ, ಇದು ನಿಮ್ಮ ಅಭಿಪ್ರಾಯ? ಹೌದು ಸರ್. ಈಗ ಯಾಕೆಂತಂದ್ರೆ ನಾನು ಓಕೆ ಸತತವಾಗಿ ಇದಕ್ಕೆ 25 ವರ್ಷ ಸತತವಾಗಿ ಹೋರಾಟ ಮಾಡಿದ್ದೀನಿ. ಓಕೆ. ಹಂಗಾಗಿ ಸೊ ನ್ಯಾಯಮೂರ್ತಿಯ ಎ ಜೆ ಸದಾಶಿವ ಆಯೋಗದ ವರದಿ ಅನ್ನುವಂಥದ್ದು ಅದು ಜಾರಿ ಆಗ್ಬೇಕು ಅಥವಾ ಅದು ಸರಿ ಇದೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ? ಸರ್ ಸರಿ ಇದೆ ಸರ್, ಸರಿ ಇದೆ, ಸಾಮಾಜಿಕವಾಗಿದೆ ಅಂತ ನನ್ನ ಅಭಿಪ್ರಾಯ ಸರ್. ಓಕೆ ಓಕೆ ಓಕೆ, ಸಾಮಾಜಿಕ ನ್ಯಾಯ ಅದರಲ್ಲಿ ಇದೆ ಅಂತ. ಎಸ್, ಧನ್ಯವಾದ ಇದೆ ಸರ್ ಅದ್ರಲ್ಲಿ. ಓಕೆ ಓಕೆ, ರೈಟ್, ಧನ್ಯವಾದ ಸರ್. ಕಾರ್ಯಕ್ರಮ ನೋಡ್ತಾ ಇರಿ. ಎಸ್, ಲೋಲಾಕ್ಷ ಅವರು, ನಿಮ್ಮ ಹತ್ರ ಕೇಳುವಂಥದ್ದು ನಾನು ನೇರವಾಗಿ ಅಂದರೆ ಈ ಪ್ರೆಸ್ ಮೀಟನ್ನು ಕರೆದಿದ್ದೀರಿ ಇವತ್ತು, ಜೊತೆಗೆ ಮಾಧ್ಯಮಗಳ ಮುಂದೆ ನೇರ ಸರ್ಕಾರಕ್ಕಿರ್ಬೋದು ಅಥವಾ ಸನ್ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಿಗೆ ಏನು ಅಧಿಕೃತವಾದಂಥ ಪತ್ರವನ್ನು ಕೂಡ ರವಾನೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದೀರಾ, ಒಗ್ಗಟ್ಟಿನ ಪ್ರದರ್ಶನವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದೀರಾ. ಏನು ಕತೆ ಸರ್, ಯಾಕಾಗಿ ಈ ರೀತಿ ಆಗ್ತಾ ಇದೆ, ಜೊತೆಗೆ ಇದರ ಬಗ್ಗೆ ಮೊದಲ ಪ್ರತಿಕ್ರಿಯೆ ನಿಮ್ದು ಏನು ಅಂತ? ಒಂದನೇದಾಗಿ ಈಗ ನಮ್ಮ ಸಹೋದರರೊಬ್ಬರು ತುಮಕೂರಿಂದ ಮಾತಾಡಿದರು. ಹೌದು, ಅವರು ನ್ಯಾಯಮೂರ್ತಿ ಸದಾಶಿವ ಅವರ ಆಯೋಗದ ವರದಿ ಸರಿ ಇದೆ ಎಂದು ಹೇಳಿದರು. ಓಕೆ. ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿ ಇರೋದು ವರದಿ ಸರಿ ಇದೆನಾ ತಪ್ಪು ಇದೆನಾ ಎಂದು ತೀರ್ಮಾನ ಮಾಡೋದಲ್ಲ. ಓಕೆ ವರದಿ ಫಸ್ಟಿಗೆ ಬಹಿರಂಗ ಆಗಲಿ. ಓಕೆ. ಪತ್ರಿಕಾ ವರದಿಗಳನ್ನು ಆಧರಿಸಿ ಸುಮಾರು 1 ಕೋಟಿಗೂ ಅಧಿಕ ಜನಸಂಖ್ಯೆ ಇರುವ ದಲಿತರ ಬದುಕಿನ ಬಗ್ಗೆ ನಿರ್ಧಾರ ಕೈಗೊಳ್ಳಲಿಕ್ಕೆ ಆಗುವುದಿಲ್ಲ. ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗದ ವರದಿಯನ್ನು ಅದು 2012ಕ್ಕೆ ನಮ್ಮ ಡಿ ವಿ ಸದಾನಂದ ಗೌಡ ಅವರು ಮುಖ್ಯಮಂತ್ರಿ ಇದ್ದಾಗ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಇದಾದ ಬಳಿಕ ಇದು ಪರಿಶಿಷ್ಟ ಜಾತಿಯ ಒಳಗಿನ ವರ್ಗೀಕರಣಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ. ಓಕೆ. ಇದಾದ ಬಳಿಕ ಅದರ ಮುಖ್ಯ ಉದ್ದೇಶ ಏನಾಗಿತ್ತು, ಪರಿಶಿಷ್ಟ ಜಾತಿಗಳ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಬೆಳವಣಿಗೆಗಳ ಬಗ್ಗೆ ಸಮೀಕ್ಷೆ ನಡೆಸಿ ಒಂದು ವರದಿ ಕೊಡೋದು. ಓಕೆ. ಅದರಲ್ಲಿ ಏನಾದರೂ ತಾರತಮ್ಯ ಇದ್ದರೆ, ಎಲ್ಲರಿಗೆ ಫಲ ಸಿಗದಿದ್ದರೆ ಅದಕ್ಕೆ ಏನು ಮಾಡಬೇಕು ಹೇಳಿ ಶಿಫಾರಸು ಮಾಡೋದು. ಓಕೆ. ಇದಾದ ಬಳಿಕ ಇದು 2005ನೇ ಇಸವಿಗೆ ರಚನೆಯಾದ ಒಂದು ಆಯೋಗ. ಆಗ ಧರಮ್ ಸಿಂಗ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ. 2012ಕ್ಕೆ ಅವರು ವರದಿ ಮಂಡನೆ ಮಾಡಿದರು. ಆಗ ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ. 2015ಕ್ಕೆ H ಕಾಂತರಾಜ್ ನೇತೃತ್ವದಲ್ಲಿ ಅವರಾಗ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರ ನೇತೃತ್ವದಲ್ಲಿ ಎಲ್ಲ ಜನರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಿ ಅದರ ಬಗ್ಗೆ ಒಂದು ವರದಿ ಕೇಳಲಾಗಿತ್ತು. ಅದು ಅವರು 2019ಕ್ಕೆ ಅವರು ಅಧಿಕಾರ ಬಿಡುವ ಸಂದರ್ಭದಲ್ಲಿ ಅದನ್ನು ಇವರಿಗೆ ಸೆಕ್ರೆಟರಿಗೆ ಸಬ್ಮಿಟ್ ಮಾಡಿದರು. ಇವತ್ತೇನೋ ಬಹುಶಃ ಜಯಪ್ರಕಾಶ್ ಹೆಗ್ಡೆ ಅವರು ಅದರ ಬಗ್ಗೆ ಏನೋ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಓಕೆ. ಬಟ್ ಇದು 2 ವರದಿಗಳು ಕೂಡ ಒಂದು ನಿರ್ದಿಷ್ಟವಾಗಿ ಪರಿಶಿಷ್ಟ ಜಾತಿಯ ಸಮುದಾಯದ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಬಗ್ಗೆ ಮಾತಾಡಿದರೆ, ಇನ್ನೊಂದು ಎಲ್ಲರ ಬಗ್ಗೆ ಮಾತಾಡಿದೆ. 1 ದಶಕದ ನಂತರ 2005ಕ್ಕೆ ಆದರೆ ಇದು 2015ಕ್ಕೆ ಆಯಿತು. ಹೌದು. ಈ 2 ವರದಿಗಳಿಗೆ ತೆರಿಗೆದಾರರ 100 ಕೋಟಿ ಖರ್ಚಾಗಿದೆ. ಈ ವರದಿ ಏನಾಗಿದೆ ಹೇಳಿ ತಿಳಿಯದೆ ಆ ವರದಿ ಸರಿ ಇದೆ ತಪ್ಪಿದೆ ಎಂದು ಹೇಳೋದು ತಪ್ಪು. ಯಾರಿಗೂ ಗೊತ್ತಿಲ್ಲ. ಅದು ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಗೊತ್ತಾಗಬೇಕಾದ್ರೆ, ಅಂದರೆ ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತು ಜನರಿಗೆ ಗೊತ್ತಾಗಬೇಕಾದ್ರೆ ಅದು ಶಾಸನ ಸಭೆಯಲ್ಲಿ ಮಂಡನೆ ಆಗಬೇಕು. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಾನೂನು ಸಚಿವರ ನೇತೃತ್ವದಲ್ಲಿ, ಪಾರ್ಲಿಮೆಂಟರಿ ಅಫೇರ್ಸ್ ಸಚಿವರ ನೇತೃತ್ವದಲ್ಲಿ ಒಂದು ಸಂಪುಟ ಉಪಸಮಿತಿ ರಚಿಸಿದ್ದಾರೆ. ಹೌದು. ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ. ಹೌದು. ಅದು ಸಂಪುಟ ಉಪಸಮಿತಿ ರಚಿಸಿ ಏನು ಕೇಳಿದ್ದಾರೆ ಅವರು, ಇದರ ಬಗ್ಗೆ ಚರ್ಚೆ ಮಾಡಿ, ನಾವು ಅದರಲ್ಲಿ ಇವತ್ತು ಹೇಳಿದ್ದೇವೆ. ಹೌದು ಹೌದು. ಅದರ ಬಗ್ಗೆ ಶಿಫಾರಸು ಮಾಡಿ ಹೇಳಿ. ಈಗ ಇದು ಮಾಡಬೇಕಾದ್ರೆ
ಅವರು ಖಾಲಿ ಓದಿದರೆ ಮಾಧುಸ್ವಾಮಿ ಅವರು ಮತ್ತು ಅದರಲ್ಲಿ ಇರುವ ಇನ್ನು 3-4 ಜನ ಸಚಿವರು ಓದಿದರೆ ಸಾಕಾಗುವುದಿಲ್ಲ. ಅವರು ಓದಿ ತಿಳ್ಕೊಳ್ಳುವಷ್ಟು ನಮ್ಮ ಸಚಿವರಿಗೆ ಎಕ್ಸ್ಪರ್ಟೈಸ್ ಇದೆಯಾ ಎಂಬುದನ್ನು ನೇರವಾಗಿ ಕೇಳ್ತೇನೆ. ಈ ವರದಿಯನ್ನು ಓದಿ ಅರ್ಥೈಸಿಕೊಳ್ಳಬಲ್ಲ ತಜ್ಞತೆ ನಮ್ಮ ಸನ್ಮಾನ್ಯ ಅಂಗಾರ ಅವರಿಗಿದ್ದೇನಾ, ಸನ್ಮಾನ್ಯ ಪ್ರಭು ಚವ್ಹಾಣ್ ಅವರಿಗಿದ್ದೇನಾ, ಸನ್ಮಾನ್ಯ ಗೋವಿಂದ ಕಾರಜೋಳ ಅವರಿಗಿದ್ದೇನಾ, ಅಥವಾ ಸನ್ಮಾನ್ಯ ನಮ್ಮ ಡಾಕ್ಟರ್ ಸುಧಾಕರ್ ಅವರಿಗಿದ್ದೇನಾ? ಇದರ ಬಗ್ಗೆ ಇದನ್ನು ಮಂಡನೆ ಮಾಡಿದರೆ ಅದು ಸಮಾಜದ ಸೊತ್ತಾಗ್ತದೆ, ಪಬ್ಲಿಕ್ ಡಾಕ್ಯುಮೆಂಟ್ ಆಗ್ತದೆ. ಆಗ ಸಮಾಜದಲ್ಲಿರುವ ತಜ್ಞರು, ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ, ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಲ್ಲಿ ಇರುವ ತಜ್ಞರು ಇದರ ಬಗ್ಗೆ ಗಂಭೀರವಾಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಹೀಗೆ ಗಂಭೀರವಾಗಿ ಮಾತಾಡಲಿಕ್ಕೆ ಶುರು ಮಾಡಿದರೆ ಎಲ್ಲರಿಗೂ ಅರ್ಥ ಆಗ್ತದೆ ದಲಿತರ ಸಮಸ್ಯೆ ಏನಿದೆ, ದಲಿತರ ಒಳಗೆ ತಾರತಮ್ಯ ಇದೆನಾ, ಇದ್ದರೆ ಅದರ ಸ್ವರೂಪ ಏನು, ಅದಕ್ಕೆ ಯಾವ ರೀತಿಯ ಆ ರೀತಿಯ ತಾರತಮ್ಯಕ್ಕೆ ಮೂಲ ಕಾರಣ ಏನು, ಇದೆಲ್ಲವೂ ನಮಗೆ ಗೊತ್ತಾಗ್ತದೆ. ಈ ರೋಗ ಯಾವುದು, ಈ ತಾರತಮ್ಯ ಎಲ್ಲಿದೆ, ಅದರ ಸ್ವರೂಪ ಏನು ಎಂಬುದು ನಮಗೆ ಗೊತ್ತಾದರೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನಾವು ಹೇಳ್ಬೋದು. ಅದನ್ನು ರೋಗವನ್ನೇ ತಿಳಿಯದೆ ಯಾವುದೋ 4 ಪತ್ರಿಕಾ ವರದಿಗಳನ್ನು ನೋಡಿಕೊಂಡು ನಾವು ಅದಕ್ಕೆ ಹೀಗೇನೆ ಪರಿಹಾರ, ಈ ಕ್ಲಾಸಿಫಿಕೇಶನ್ನೇ ಪರಿಹಾರ, ಒಳ ಮೀಸಲಾತಿಯ ಪರಿಹಾರ ಎಂಬ ಒಂದು ನಿರ್ಧಾರಕ್ಕೆ ಬರುವುದು ತಪ್ಪಾಗ್ತದೆ ಹೇಳುದು. ನಮ್ಮ ಬಹಳ ಈ ಮಹಾ ಒಕ್ಕೂಟದ ಸ್ಪಷ್ಟ ನಿಲುವು ಏನು ಹೇಳಿದರೆ, ಎಲ್ಲ ಜಾತಿಯ ಜನರಿಗೆ ಎಲ್ಲ ಜಾತಿಯ ಜನರಿಗೆ ಲಿಂಗ ತಾರತಮ್ಯವಿಲ್ಲದೆ ಅವರಿಗೆ ನ್ಯಾಯ ಸಿಗಬೇಕು. ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ ಸಿಗಬೇಕು. ಇದು ನಮ್ಮ ಸಂವಿಧಾನದ ಪ್ರಥಮ ಆಶಯ. ಟು ಸೆಕ್ಯೂರ್ ಜಸ್ಟಿಸ್, ಸೋಷಿಯಲ್, ಇಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಹೇಳಿ ಇದನ್ನು ನಾವು ಇವತ್ತು ಹೇಳಿದ್ದೇವೆ. ಅದು ಮಾಡಿ ಇದನ್ನು ಈ ಸೆಷನ್ನಲ್ಲಿ, ಅಧಿವೇಶನದಲ್ಲಿ ಮಂಡನೆ ಮಾಡಿ ಅದು ಸಾರ್ವಜನಿಕ ಚರ್ಚೆಗೆ ಒಳಗಾದಾಗ ಈ ದಲಿತರ ಬಗ್ಗೆ ಅಥವಾ SC/STಗಳ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಯಾರು ಸರ್ಕಾರಕ್ಕೆ ಶಿಫಾರಸು ಮಾಡಲಿಕ್ಕೆ? ಶೆಡ್ಯೂಲ್ಡ್ ಕಾಸ್ಟ್ ಕಮಿಷನ್ ಇದೆ. ಹೌದು, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಇದೆ, ಮತ್ತು ರಾಜ್ಯದಲ್ಲಿ ಸಹ ಸ್ಟೇಟ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇದೆ. ಅವರು ಸಂವಿಧಾನದ ಪ್ರಕಾರ ಅವರು ಏನು ಮಾಡಬೇಕಾಗ್ತದೆ, ಸಂವಿಧಾನದಲ್ಲಿ ನೀವು ಸಂವಿಧಾನದ ವಿಧಿ 338 ನೋಡಿದರೆ ಅದರಲ್ಲಿ ಲೋಲಾಕ್ಷ ಅವರು ಒಂದು ಕರೆ ಇದೆ, ಸಾರ್ವಜನಿಕರ ಕರೆ. ಹಲೋ, ನಾನು ಅದನ್ನು ಹೋಲ್ಡ್ ಆನ್ ಮಾಡ್ಲಿಕ್ಕೆ ಹೇಳಿ. ನಾನು ಯಾಕೆ ಹೇಳ್ತೇನೆ, ಆ ಕಮಿಷನ್ ಜಿಲ್ಲೆಗಳಲ್ಲಿ, ಈಗ ನಮ್ಮ ಸಹೋದರರೊಬ್ಬರು ತುಮಕೂರಿನವರು ಹೇಳಿದ್ರು, ಜಿಲ್ಲೆಗಳಲ್ಲಿ ಅವರು ಪಬ್ಲಿಕ್ ಹಿಯರಿಂಗ್ ಮಾಡಬೇಕು. ನೋಡಿ, ಈ ಆಯೋಗ ಇಂತ ಹೇಳಿದೆ, ಈ ಆಯೋಗ ಇಂತ ಹೇಳಿದೆ, ಇದರ ಮೆಥಡಾಲಜಿ ಸರಿ ಇದೆನಾ, ಇದರ ಅಂಶ ಸರಿ ಇದೆನಾ, ಇದರಲ್ಲಿ ಫ್ಯಾಕ್ಚುಯಲ್ ಎರರ್ಸ್ ಇದೆ, ತುಂಬ ವಿಷಯಗಳು ಬರ್ಬೋದು. ಅದು ಪಬ್ಲಿಕ್ ಹಿಯರಿಂಗ್ ಮಾಡಬೇಕು. ಆಗ ಅವರೆಲ್ಲರೂ ಹೋಗಿ ಅದರ ಎದುರಿಗೆ ರಿಟರ್ನ್ ಅಥವಾ ಓರಲ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ರೆಕಾರ್ಡ್ ಆಗ್ತದೆ, ಅದರ ಮೇಲೆ ಚರ್ಚೆ ನಡೀತದೆ, ಅದನ್ನು ಮತ್ತೆ ಅವರು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ, ಅದು ಮತ್ತೆ ಸಮಾಜದ ಆಸ್ತಿ ಆಗ್ತದೆ, ಅಲ್ಲೇ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ಇದು ಒಂದು ಪ್ರೋಸೆಸ್ ಹೇಳೋದು ನಾವು. ಇದನ್ನು ನಾವು ಇದರಲ್ಲಿ ಮಾಧುಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ, ಈ ಕೆಲಸವನ್ನು ಫಸ್ಟಿಗೆ ನೀವು ಮಂಡನೆ ಮಾಡಿಸುವ ಒಂದು ಕೆಲಸವನ್ನು ಮಾಡಿ ಹೇಳಿ, ಬೇರೆ ವಿಷಯವನ್ನು ನಾವು ಮತ್ತೆ ಮಾತಾಡ್ಬೋದು. ರೈಟ್. ಇನ್ನು ಕಾಂತಪ್ಪ ಅಲಂಗಾರ್ ಅವರು ಏನು ಹೇಳ್ತಾರೆ ಈ ವಿಚಾರದಲ್ಲಿ, ತಮ್ಮ ಮಾತುಗಳು ಏನಿದೆ? ನ್ಯಾಯಮೂರ್ತಿ AJ ಸದಸ್ಯ ಅವರ ಒಂದು ವರದಿ, ಅದು ಬೇರೆ ಕಡೆಯಲ್ಲಿ ಸ್ವಲ್ಪ ಅದು ಲೀಕ್ ಆಗಿದೆ ಪತ್ರಿಕೆಯಲ್ಲಿ. ಹೌದು, ಅಲ್ಲಿ ಈಗ ನಾವು ಅಲ್ಲಿಯ ಮೇಲಿನವರು ಮತ್ತು ಇಲ್ಲಿಯ ತುಳುನಾಡಿನ ದಲಿತರಿಗೆ ವ್ಯತ್ಯಾಸ ಇದೆ. ಅಲ್ಲಿ ಹೊಲೆ ಮಾದಿಗರ ಪರ್ಸೆಂಟೇಜ್ ಕೂಡ ಜಾಸ್ತಿ ಇದೆ. ಅಲ್ಲಿ ಮಾದಿಗರಿಗೆ 6% ಇದೆ, ಹೊಲೆಯರಿಗೆ 5% ಇದೆ, ಅನ್ಟಚಬಲ್ SCಗಳಿಗೆ 3% ಇದೆ, ಮತ್ತು ಇತರರಿಗೆ 1% ಇದೆ, 15%. ಅಲ್ಲಿ ಅಸ್ಪೃಶ್ಯರು ಮತ್ತು ಇಲ್ಲಿ ಅಸ್ಪೃಶ್ಯರು ವ್ಯತ್ಯಾಸ ಇದೆ. ಸರ್ ಮಾತಾಡೋಣ, ಒಂದು ಸಾರ್ವಜನಿಕರ ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮಂಗಳೂರಿಂದ ಅವಿನಾಶ್ ಅಂತ ಹೇಳಿ. ಓಕೆ, ಮಾತಾಡಿ ಅವಿನಾಶ್ ಅವರೇ. ಇಬ್ಬರು ಗಣ್ಯರಿಗೆ ನಮಸ್ಕಾರ. ನಮಸ್ತೆ. ಈಗ ಸರ್, ನಮ್ದೊಂದು ವಿಷಯ ಏನಂದ್ರೆ, ಈಗ ಜಾತಿವಾರಿ ಪಟ್ಟಿಗಳಲ್ಲಿ ಅನೇಕ ಜಾತಿಗಳ ಹೆಸರುಗಳು ಈಗಾಗಲೇ ಇದೆ. ಹಾಗಿರುವಾಗ ಇವತ್ತು
ಕೆಲವರು ಒಳ ಮೀಸಲಾತಿ ಬರ್ತದೆ ಅಂತ ಹೇಳಿ ಹೊಸ ಜಾತಿಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ಓಕೆ. ಇಂಥವರಿಗೆ ತಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ, ಯಾಕಂದ್ರೆ ಸರ್ ನಂಗೆ ಸ್ವಲ್ಪ ಮಾಹಿತಿ ಬೇಕಿತ್ತು. ಯಾಕಂದ್ರೆ ಈಗ ಹೊಸ ಜಾತಿ ಪಟ್ಟಿ ಅದು ಸೇರ್ಲಿಕ್ಕೆ ಆಗುತ್ತಾ ಈ ಒಳ ಮೀಸಲಾತಿಗಾಗಿ? ಓಕೆ, ಹೇಳಿ ಲೋಲಾಕ್ಷ ಅವರು, ನಿಮ್ಮಲ್ಲಿ ಅಥವಾ ಕೇಳಿ. ಅಥವಾ ಮತ್ತೊಂದು ಸರ್, ಓಕೆ. ಈಗ ತಾವುಗಳು ಏನು ಹೋರಾಟಕ್ಕೆ ನಿರ್ಧಾರ ಮಾಡಿದ್ರೆ ಇದು ಒಳ್ಳೆಯ ವಿಷಯ. ಯಾಕಂದ್ರೆ ದಲಿತರನ್ನು ಒಡೆಯುವಂತಹ ಒಂದು ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ, ಇದು ಖಂಡನೀಯ. ಯಾಕಂದ್ರೆ ಇವರಿಗೆ ಮೀಸಲಾತಿ ಕೊಡುವುದಾದ್ರೆ ಅದನ್ನು ಒಡೆದು ಕೊಡುವಂತದ್ದು ಏನಿಲ್ಲ. ಮೀಸಲಾತಿ ದಲಿತರಿಗೆ ಕೊಡ್ಬಹುದು, ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಕೊಡ್ಬಹುದು. ಅದು ಬಿಟ್ಟು ಇದು ದಲಿತರನ್ನು ವಿಭಾಗ ಮಾಡಿ ಇವರು ತಮ್ಮ ಬೇಳೆ ಬೇಯಿಸಲಿಕ್ಕೋಸ್ಕರ ತಮ್ಮ ರಾಜಕೀಯ ಲಾಭಗೋಸ್ಕರ ಮಾಡುವಂತದ್ದು ವಿಚಾರ. ಅದಲ್ಲದೆ ಈ ರಾಜಕೀಯ ಪಕ್ಷದವರು ಏನ್ ಮಾಡ್ತಾರೆ, ಈಗ ಚುನಾವಣೆ ಹತ್ತಿರ ಬಂತು, ಹಾಗಿರುವಾಗ ಇದನ್ನೆಲ್ಲ ದಲಿತರ ಒಂದು ಓಲೈಕೆಗೆ ಒಂದು ಕಡೆಯಿಂದ ಹೋಗಿ ಓಟು ಗಳಿಸಿ ಉಣ್ಣಾರಷ್ಟೇ, ಮತ್ತು ದಲಿತರಿಗೆ ಏನಿದ್ರಲ್ಲಿ ಸಿಗುದು ಸಹ ಇಲ್ಲ. ಆದ್ದರಿಂದ ದಯಮಾಡಿ ಇದೊಂದು ಎರಡು ವಿಚಾರದಲ್ಲಿ ಸಾರ್ವಜನಿಕರಿಗೆ ತಮ್ಮ ಅಭಿಪ್ರಾಯ ತಿಳಿಸಬೇಕು. ಯಾಕಂದ್ರೆ ಹೊಸ ಜಾತಿ ಸೃಷ್ಟಿ ಮಾಡೋರಿಗೆ, ಯಾಕಂದ್ರೆ ಇದೊಂದು ನೇರ ಸಂದೇಶ ಆಗಬೇಕು ತಮ್ಮಿನ ಮೂಲಕ. ಯಾಕಂದ್ರೆ ಅದು ಜಾತಿ ಸೇರ್ಪಡೆ ಆಗುತ್ತಾ, ಹೊಸ ಜಾತಿ ಅವರಿಗೆ ಮೀಸಲಾತಿ ಸಿಗ್ತದ, ಅದರ ಯಾವ ರೀತಿ ಪ್ರೊಸೀಜರ್ ದಯಮಾಡಿ ತಿಳಿಸಿ ಸರ್. ಈಗ ಈ ಒಳ ಮೀಸಲಾತಿಗೂ ಜಾತಿ ಸೇರ್ಪಡೆಗೂ ಸಂಬಂಧ ಇಲ್ಲ ಒಂದನೇದಾಗಿ. ಮತ್ತು ಯಾವುದೇ ಜಾತಿಯನ್ನು ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರಿಸಬೇಕಾದ್ರೆ ಅದು ಪಾರ್ಲಿಮೆಂಟಿನ ಕೆಲಸ, ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ವ್ಯಾಪ್ತಿ ಇಲ್ಲ. ಇದು ಒಂದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ನಮ್ಮ ಭಾರತದ ರಾಷ್ಟ್ರಪತಿಯವರು ಸಂವಿಧಾನದ ವಿಧಿ 341 ಪ್ರಕಾರ, ಸಬ್ ಕ್ಲಾಸ್ 1 ಹೇಳ್ತೀವಿ, ಅದರ ಪ್ರಕಾರ ಅವರು ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಈಗ ಮತ್ತೆ ಅದರಲ್ಲಿ ಸೇರಿಸುವುದು ಅಥವಾ ಕಳೆಯುವುದು ಪ್ರಶ್ನೆಯನ್ನು ಅದು ಪಾರ್ಲಿಮೆಂಟ್ ಮಾಡಬೇಕಾಗ್ತದೆ, ಸಂಸತ್ತು ಮಾಡಬೇಕಾಗ್ತದೆ. ಅದು 341(2) ಅದನ್ನು ಮಾಡ್ತದೆ. ಆದ್ದರಿಂದ ಯಾರಾದರೂ ಹೊಸ ಜಾತಿ ಸೃಷ್ಟಿಸುವುದು, ನಮ್ಮ ಜಿಲ್ಲೆಯಲ್ಲಿ ಒಂದು ಬೇರೆ ರೀತಿಯ ಒಂದು ಸಮಸ್ಯೆ ಇದೆ. ಒಂದು ಸಮುದಾಯದವರು ತಮ್ಮನ್ನು ತಾವು ಒಂದು ನಿರ್ದಿಷ್ಟವಾದ ಹೆಸರಿನಲ್ಲಿ, ಮನ್ಸಾ ಎಂಬ ಹೆಸರಿನಲ್ಲಿ ಕರೆದುಕೊಂಡು ನಮ್ಮ ಹೆಸರು ಬಿಟ್ಟು ಹೋಗಿದೆ, ಆದ್ದರಿಂದ ನಮ್ಮನ್ನು SC ಲಿಸ್ಟ್ಗೆ ಸೇರಿಸಬೇಕೇಳಿ ಒಂದು ವಿಭಾಗ, ಕೆಲವು ಜನರು ಆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದು ಇದಕ್ಕೂ ಏನು ಸಂಬಂಧ ಬರುವುದಿಲ್ಲ. ಈಗ ಅವರು ಅದನ್ನು ಮಾಡ್ತಾ ಇದ್ದರೆ ಅವರು ಈಗ ಯಾವ ಜಾತಿಯಲ್ಲಿದ್ದಾರೆ ಎಂದು ಸ್ಪಷ್ಟ ಆಗಬೇಕು. ಈಗ ಅವರು ನಮ್ಮ ಜಾತಿ SC ಲಿಸ್ಟಲ್ಲಿ ಇಲ್ಲ ಹೇಳಿ ಅವರು ಹೇಳ್ತಾ ಇದ್ದಾರೆ, ಆದರೆ ಈಗ ಅವರು ಯಾವ ಜಾತಿಯಲ್ಲಿದ್ದಾರೆ, ಅವರ ಜಾತಿಯ ಹೆಸರು ಮನ್ಸಾ ಎಂಬುದಾದರೆ ಅವರು ಆ ಜಾತಿಯವರಾದರೆ ಈಗ ಯಾವ ಜಾತಿ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದಾರೆ, ಅದು ತೆಗೆದುಕೊಂಡಿದ್ದರೆ ಅದು ಒಂದು ಸುಳ್ಳು ಪ್ರಮಾಣ ಪತ್ರ ಮಾಡಿ ತೆಗೆದುಕೊಂಡ ಸರ್ಟಿಫಿಕೇಟ್ ಆಗ್ತದೆ. ಅದನ್ನು ಅವರು ಸರೆಂಡರ್ ಮಾಡಬೇಕಾಗ್ತದೆ. ಮತ್ತು ಅಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ನೀವು ಅವರ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ಬೋದು ಅಥವಾ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ಬೋದು. ಅವರ ಜಾತಿ ಸರ್ಟಿಫಿಕೇಟನ್ನು ಮುಟ್ಟುಗೋಲು ಹಾಕ್ಬೋದು. ಅವರು ನಾನು X ಜಾತಿಗೆ ಸೇರಿದವ, ಆದರೆ ನನ್ನ X ಜಾತಿ ಪಟ್ಟಿಯಲ್ಲಿಲ್ಲ, ಆದ್ದರಿಂದ ನಾನು Y ಹೆಸರನ್ನು ಇಟ್ಟುಕೊಂಡಿದ್ದೇನೆ ಹೇಳಲಿಕ್ಕೆ ಆಗೋದಿಲ್ಲ ಯಾರು ಕೂಡ. ಇದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇದು ಒಂದು. ಆದರೆ ಒಳ ಮೀಸಲಾತಿಯ ಸಮಸ್ಯೆ ಏನು ಹೇಳಿದರೆ, ಈಗ ನಾವು ಹೇಳ್ತಾ ಇದ್ರು, ಮಹಾ ಒಕ್ಕೂಟದವರು ಹೇಳ್ತಾ ಇರೋದು, ಇದು ಬಹಿರಂಗ ಆಗಬೇಕು. ಈಗ ತಾವು ಹೇಳುವ ರೀತಿಯಲ್ಲಿ ನಾವು ಹೇಳಿದರೆ, ಅಂದರೆ ಪತ್ರಿಕಾ ವರದಿಯನ್ನು ಅದು ಹೇಳೋದು ಅಷ್ಟು ನಮಗೆ ಸರಿ ಅನ್ನಿಸುವುದಿಲ್ಲ. ಆದರೂ ಕೂಡ ಒಂದು ಏನು ಹೇಳಿದರೆ, ಜಸ್ಟಿಸ್ ಸದಾಶಿವ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಎಂಬುದು June 14, 2012ಗೆ DV ಸದಾನಂದ ಗೌಡ ಅವರಿಗೆ ಬಹುಶಃ ಅವರು ಸಬ್ಮಿಟ್ ಮಾಡಿದ್ದಾರೆ ಅಂತ ಕಾಣ್ತದೆ. ಅದು ದಿನ ಹೆಚ್ಚು ಕಡಿಮೆ ಇರ್ಬೋದು, ಬಟ್ ಇಟ್ ಮಸ್ಟ್ ಬಿ ಅದು ಜೂನ್ನಲ್ಲಿ. ಅವರು ಆಗ ಒಂದು ಪ್ರೆಸ್ ರಿಲೀಸ್ ಮಾಡಿದರು ಎಂಬುದು ನೆನಪು ನಮಗೆ. ಆ ಕಂಟೆಂಟನ್ನು ಯಾವಾಗಲೂ ಯಾವುದೇ ಆಯೋಗದವರು ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಅವರು ಅದರಲ್ಲಿ ಏನು ಅಂಶ ಇದೆ ಹೇಳಿ ಪತ್ರಿಕೆಗಳಿಗೆ ಬಿಡುಗಡೆ ಮಾಡುವ ಇದನ್ನು ನಾನು ನೋಡಲಿಲ್ಲ ನನ್ನ ಸಾರ್ವಜನಿಕ ಜೀವನದಲ್ಲಿ. ನಾನು ಇರಲಿ. ಆದರೆ ಅವರು ಹೇಳಿದ ಪ್ರಕಾರ, ನಮ್ಮ ಸಹೋದರರಾಗ ಮಾತಾಡುವಾಗ ಹೇಳಿದರು, ಅದು ನಾನು ಅದನ್ನು ಅಧಿಕೃತವಾಗಿ ಹೇಳ್ತಾ ಇಲ್ಲ, ಪತ್ರಿಕಾ ವರದಿಗಳು, ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಆದರೂ ನಾನು ಅದನ್ನು ಈಗ ಚರ್ಚೆಗೆ ಬಂದಿರೋ ವಿಷಯ ಆಗಿರೋದಕ್ಕೆ ಹೇಳ್ತಾ ಇದ್ದೇನೆ. ಹೊಲೆಯ ಮತ್ತು 24 ಬಲಗೈ
ಅನ್ಟಚಬಲ್ ಜಾತಿಗಳಿಗೆ ಅಥವಾ ಅಸ್ಪೃಶ್ಯ ಸಮುದಾಯಗಳ ಜನಸಂಖ್ಯೆ ಅವರು ಹೇಳುದು SCಗಳಲ್ಲಿ ಓಕೆ 32.01% ಇದೆ. ಓಕೆ ಮಾದಿಗ ಮತ್ತು 29 ಅದಕ್ಕೆ ಸಂಬಂಧಪಟ್ಟಂತ ಎಡಗೈ ಜಾತಿಗಳು ಓಕೆ 33.47% ಇದೆ. ಅಂದರೆ ಎಮಂಗ್ SCs ದಲಿತ ಶೆಡ್ಯೂಲ್ಡ್ ಕಾಸ್ಟ್ ಜನರ ಮಧ್ಯೆ. Okay. ಮತ್ತೆ ರಿಮೈನಿಂಗ್ ನಾನ್ ಹೊಲೆಯ ಮತ್ತು ನಾನ್ ಮಾದಿಗ ಅನ್ಟಚಬಲ್ ಕಾಸ್ಟ್ ಈ ಕೆಟಗರಿಗೆ ನಮ್ಮ ಜಿಲ್ಲೆಯ ಎರಡು ಜಿಲ್ಲೆಯ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಜಾತಿಗಳು ಬಹುತೇಕ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಜಾತಿಗಳು ಅದಕ್ಕೆ ಬರ್ತದೆ. ಅವರ ಜನಸಂಖ್ಯೆ 4.65. ಮತ್ತು ಬೇರೆ ಕಡೆಗಳಲ್ಲೂ ಚಿಕ್ಕ ಚಿಕ್ಕ ಜಾತಿಗಳು. ಮತ್ತು ಟಚಬಲ್ ಜಾತಿಗಳು ಅದು ಲಂಬಾಣಿ ಇರ್ಬೋದು, ಬೋವಿ ಇರ್ಬೋದು, ಕೊರಚ ಇರ್ಬೋದು, ಕೊರಮ ಇರ್ಬೋದು, ಅವರೆಲ್ಲ ಅಸ್ಪೃಶ್ಯರಲ್ಲ, ಅವರು ಸ್ಪರ್ಶ ಜಾತಿಗಳೆಂದು ಹೇಳ್ತೇವೆ. ಅವರದು 23.64% ಇದೆ ಎಂದು ಹೇಳ್ತಾರೆ. ಅಂದರೆ ಪತ್ರಿಕಾ ವರದಿಗಳನ್ನು ಹೇಳೋದು, ಇದು ಅಧಿಕೃತ ವರದಿ ಅಲ್ಲ. ಆದ್ದರಿಂದ ಅಧಿಕೃತವಾಗಿ ಅಥೆಂಟಿಕೇಟೆಡ್ ಆಗಿ ನಾವು ಅದನ್ನು ಹೇಳಲಿಕ್ಕಾಗುದಿಲ್ಲ. ಇದೀಗ ಇವರಿಗೆ ನ್ಯಾಯಮೂರ್ತಿ ಸದಾಶಿವ ಅವರ ಆಯೋಗದಲ್ಲಿ ಏನು ಎಲೊಕೇಶನ್ ಆಗಿದೆ ಹೇಳಿದರೆ, ವಲಯ ಮತ್ತು 24 ಜನರಿಗೆ 5%, ಮಾದಿಗ ಮತ್ತು ಇನ್ನು 29 ಅದಕ್ಕೆ ಸಂಬಂಧಪಟ್ಟ ಜಾತಿಗಳಿಗೆ 6%, ಮತ್ತು ನಮ್ಮ ಇಲ್ಲಿಯ ಜಾತಿಗೆ ಅನ್ಟಚಬಲ್ಸ್ ಮತ್ತು ನಾನ್ ಮಾದಿಗ ನಾನ್ ಹೊಲೆಯ ಇವರಿಗೆ ಸೇರಿದಕ್ಕೆ 1%, ಮತ್ತು ಟಚಬಲ್ರಿಗೆ 3%, 15% ಡಿವೈಡ್ ಮಾಡಿದ್ದಾರೆ. ಇದನ್ನು ನಾವು ಒಪ್ಪಿಕೊಂಡ್ರೆ ಈಗ 15% ಮೀಸಲಾತಿ ಪಡೆಯುವ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ದಲಿತರಿಗೆ 1% ಮೀಸಲಾತಿ ಸಿಗ್ತದೆ. ಅವರ ಪರಿಸ್ಥಿತಿ ಎಲ್ಲಿಗೆ ಬಂದು ಬಿಡ್ಬೋದು. 15% ಇದ್ದೇ ಅವರಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಸಿಗೋದಿಲ್ಲ, ಮತ್ತೊಂದಾಗ್ತಾ ಇದೆ. ಇದು ಒಂದು ಗಂಭೀರ ಪರಿಸ್ಥಿತಿಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ದಲಿತರನ್ನ ಕೊಂಡೋಗ್ಬೋದು. ಮತ್ತು ಇದು ಎಂಥ ಪರಿಸ್ಥಿತಿಗೆ ಬರ್ಬೋದು ಹೇಳಿದರೆ, ತಮಗೆ ಗೊತ್ತಿರುವ ಹಾಗೆ ನೋಡಿ, ರಾಜ್ಯದ ಎಲ್ಲ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಮ್ಮವರ ಪಾಲಿಲ್ಲ. ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜನರಲ್ ಆಗಿ ಸಹ ಇಲ್ಲ, ದಲಿತರದ್ದು ಸಹ ಇಲ್ಲ. ಇದೆಲ್ಲ ಗಂಭೀರ ಪ್ರಶ್ನೆಗಳು. ಇನ್ನು 1% ಆದರೆ ನಾವು ಇವರಿಗೆ ಶಾಲೆಗೆ ಹೋಗ್ಲಿಕ್ಕೂ ಇಲ್ಲ, ಇವರು ವ್ಯವಸ್ಥೆಯಲ್ಲಿ ಇರದ ರೀತಿ ಆಗುತ್ತಾ? ಅವರು ಕಂಪ್ಲೀಟ್ ಸೋಷಿಯಲಿ ಸಾಮಾಜಿಕವಾಗಿ ಅವರನ್ನು ಎಕ್ಸ್ಕ್ಲೂಷನ್ಗೆ, ಒಂದು ಪ್ರತ್ಯೇಕತೆಗೆ ಒಳಗಾಗುವಂಥ ಒಂದು ಅಪಾಯಕಾರಿ ಇದೆ. ಆದರೆ ನಾವು ಇದನ್ನು ಈಗ ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದು, ಫಸ್ಟ್ಗೆ ನೀವು ವರದಿ ಮಂಡನೆ ಮಾಡಿ ವಿಧಾನಸಭೆಯಲ್ಲಿ. ಇದನ್ನು ಮಾಡಿ. ಇದು 2005ಕ್ಕೆ ತಯಾರಾದ ವರದಿ, 2005ರಿಂದ 12, 15ರಿಂದ 19ವರೆಗೆ ತಯಾರಾದ ಈಗ ಅದು ಲೇಟೆಸ್ಟ್ ವರದಿ ಇದೆ. ಈ ಸೋಷಿಯೋ ಇಕನಾಮಿಕ್ ಆ್ಯಂಡ್ ಎಜುಕೇಷನ್ ಡೆವಲಪ್ಮೆಂಟನ್ನು ನಾವು ನೋಡೋಣ ಎಲ್ಲರೂ. ನೋಡಿದ ಮೇಲೆ ಪರಿಹಾರ ಏನು ಹೇಳಿ ಹುಡ್ಕೋಣ. ಇಡೀ ಸಮಾಜ, ಮಾದಿಗ ಸಮುದಾಯದ ಸಹೋದರರನ್ನು ಸೇರಿಕೊಂಡು, ಇಡೀ ಬ್ರಾಹ್ಮಣರಿಂದ ಎಲ್ಲ ಸಮುದಾಯಗಳು ಸೇರಿಕೊಂಡು, ಇದು ಇಡೀ ಸಮಾಜ ಇದಕ್ಕೆ ಔಷಧಿ ಕೊಡಬೇಕು. ಕೇವಲ ದಲಿತರು ಔಷಧಿ ಹುಡುಕುವುದಲ್ಲ, ಇದು ಸಮಾಜದ ಸಮಸ್ಯೆ. ಈ ಸಮಾಜಕ್ಕೆ ಏನು ಔಷಧಿ ಹೇಳಿ ಎಲ್ಲರೂ ನಾವು ಹುಡ್ಕೋಣ. ಆದರೆ ಇದು ಮಂಡನೆ ಆಗಲಿ. ಇವರಿಗೆ ಹೆದರಿಕೆ ಯಾಕೆ ಕೇಳ್ತಾ ಇದ್ದೀವಿ ನಾವು? ನಮ್ಮ ಸರ್ಕಾರ ಹತ್ರ ನಾವು ಕೇಳ್ತಾ ಇರೋದು, ನಿಮ್ಗೆ ಹೆದರಿಕೆ ಯಾಕೆ? ತೆರಿಗೆದಾರರ ಹಣದಿಂದ ನೀವು ಅಧ್ಯಯನ ಮಾಡಿದಿರಿ. ಎರಡು ನೋಡಿ, ನಾನು ಒಂದು ತಮ್ಮ ಗಮನ. ಸಾರ್ವಜನಿಕ ಕರೆ ಇದೆ ಸರ್, ಆಗಿಂದ ಬರ್ತಾ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಿ ಪದ್ಮನಾಭರ ಅಂತೇಳಿ, ಇಲ್ಲಿ ಮಂದಾರ್ತಿಲ್ಲ. ಓಕೆ, ಎಲ್ಲಿಂದ ಸರ್? ಮಂದಾರ್ತಿ. ಪದ್ಮನಾಭರ ಅಂತೇಳಿ. ಓಕೆ, ಮಾತಾಡಿ ಸರ್. ಅಲ್ಲ, ಮಾತಾಡಿ. ಮತ್ತೇನಿದೆ ಸರ್, ಈಗ ಬಿಜೆಪಿ ಎಲ್ಲ ಈಗೆಲ್ಲ ಇಟ್ಕೊಂಡಿರಲ್ಲ ನೀವು. ಓಕೆ, ಅದು ಮೀಸಲಾತಿ, ಅದು ಸುಡುಗಾಡ್ತು ಅಂತೇಳಿ. ಈ ಬಿಜೆಪಿದು ಯಾವ್ದಾದ್ರು ಇದು ಬಿಜೆಪಿ ಕರೆಕ್ಟ್ ಆಗಿ ಅವ್ರಿಗೆ ಬಿಜೆಪಿ ಸರ್ಕಾರದವರಿಗೆ ಅವ್ರಿಗೆ ಕೊಡದಿದ್ರೆ, ಸರ್ಕಾರನೇ ಇದು ಕೋಟೆ ಮಾಡಿದ್ರೆ, ಕೋರ್ಟ್ ಮಾಡಿದ್ರೆ ಮತ್ತೆ ಇವ್ರು ಯಾಕೆ ಮಾಡ್ಬೇಕು ಅಲ್ವಾ? ಓಕೆ, ಈ ಕೋಟೆ ಮಾಡ್ದಾದ್ರೆ ಮತ್ತೆ ಇವ್ರು ಯಾಕೆ ಮಾಡ್ಬೇಕು ಮೀಸಲಾತಿ? ಮತ್ತೆ ಇವ್ರು ಯಾಕೆ ಸ್ಟ್ರೈಕ್ ಮಾಡ್ಬೇಕು ಜನರು? ಓಕೆ, ಈ ಜನರು ಸುಮ್ಮನೆ ಈಗ ಸ್ಟ್ರೈಕ್ ಮಾಡಿ ನಾವು ಮೀಸಲಾತಿ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತಾರಲ್ಲ. ಕೋರ್ಟ್ ಮಾಡಿದ್ರೆ ಅದು ಮತ್ತೆ ಇವರು ಯಾಕೆ ಸ್ಟ್ರೈಕ್ ಮಾಡಿ ಗಲಾಟೆ ಹಾಕ್ಬೇಕು ದೇಶದಾಗೆ ಅಲ್ವಾ? ಓಕೆ, ಲೋಲಕ್ಷ. ಈಗ ಮತ್ತೆ ಒಂದು ಅಂಶವನ್ನು, ಇನ್ನೊಂದು ಪ್ರಶ್ನೆ ಇದೆ ಸರ್ ತಮ್ಮ. ಹೇಳಿ ಸರ್, ಹೇಳಿ. ನನಗೇನು ಗೊತ್ತಾ, ಈಗ ಬಿಜೆಪಿ ವಿರುದ್ಧ ಇವರು ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಮೀಸಲಾತಿ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತೇಳಿ. ಕೋರ್ಟ್ ಏನಂತದೆ, ಅದು ಇದಾಗುದಿಲ್ಲ ಅಂತೇಳಿ ಕೋರ್ಟ್ ಹೇಳ್ತಾ ಇದೆ. ಮತ್ತೆ ಮೀಸಲಾತಿ ಕೋರ್ಟ್ ಕೊಡದಿದ್ರೆ ಮತ್ತೆ ಇವ್ರು ಯಾರು ಕೊಡ್ಬೇಕು ಬಿಜೆಪಿ ಅವರು ಅಲ್ವಾ? ಮತ್ತೆ ಅದನ್ನ ಜನರು ತಿಳ್ಕೊಳ್ಬೇಕು ಬೇಡ. ಸುಮ್ಮನೆ ಯಾಕೆ ಸ್ಟ್ರೈಕ್ ಮಾಡುದು, ಗಲಾಟೆ ಮಾಡುದು, ಅದು ಮಾಡುದು, ಇದು ಮಾಡುದು, ಅದಕ್ಕೆ ಬೇಕು ನಮ್ಗೆ ಅಲ್ವಾ?
ಹಾ ಅತಿಥಿಗಳಿದ್ದಾರೆ. ನಮ್ಮ ದೇಶನು ನಾವು ಆರಾಧ್ಯ ಚಾಂದನೆಗಿಡ್ಬೇಕು ಅದು ಭಾರತ ದೇಶನು ಅಲ್ವಾ. ಕಾರ್ಯಕ್ರಮ ನೋಡ್ತಾ ಇರಿ ಸರ್, ಅತಿಥಿಗಳು ಉತ್ತರಿಸ್ತಾರೆ. ಹಾ ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಸರ್, ಅದಕ್ಕೆ ನಾನು ಫೋನ್ ಮಾಡಿದೆ. ಓಕೆ, ರೈಟ್, ಧನ್ಯವಾದ ಸರ್. ಈಗ ಅವರು ಕೇಳಿದಲ್ಲಿ ಜನ ಯಾಕೆ ಪ್ರತಿಭಟನೆ ಮಾಡಬೇಕು ಹೇಳಿ. ಹೌದು, ಅವ್ರು ಜನರು- ಕೇಳ್ತಾ ಇರುವಂತದ್ದು ಕೋರ್ಟ್ ಅಲ್ಲಿದೆ, ಕೋರ್ಟ್ ತೀರ್ಮಾನ ಮಾಡುವುದಾದ್ರೆ ಸರ್ಕಾರದ ಮುಂದೆ ಯಾಕೆ ಪ್ರತಿಭಟನೆ ಮಾಡುವುದು ಅನ್ನುವಂಥ ಪ್ರಶ್ನೆ ಕೇಳಿದ್ರು ಸರ್. ಅದು ಪ್ರತಿಭಟನೆ ಮಾಡುವವರು ಅದಕ್ಕೆ ಸರಿಯಾದ ಉತ್ತರ ಕೊಡ್ಬೋದು ಅವರು. ಆದರೆ ನಾನು ಏನು ಹೇಳ್ತೇನೆ ಹೇಳಿದರೆ, ಪ್ರತಿಭಟನೆ ಮಾಡೋದು ಜನರ ಒಂದು ಮೂಲಭೂತ ಹಕ್ಕು. ಅದು ಓಕೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವ್ರು ಮಾಡ್ತಾರೆ. ಅವರಿಗೆ ನಮಗೆ ಅನ್ಯಾಯ ಆಗಿದೆ ಹೇಳಿ ಭಾವನೆ ಇದೆ, ಅವರು ಮಾಡ್ತಾರೆ. ಈ ಭಾವನೆಗೆ ಕಾರಣವಾದ ಅಂಶಗಳು ಯಾವುದು ಹೇಳಿ ಬಹಳ ಮುಖ್ಯ ಆಗ್ತದೆ. ಯಾವುದೇ ಒಂದು ಸಮುದಾಯಕ್ಕೆ, ಅದು ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು, ಅದಕ್ಕೆ ತನಗೆ ಅನ್ಯಾಯ ಆಗಿದೆ ಎಂದು ಭಾವಿಸಿದಾಗ ಅದು ಪ್ರತಿಭಟನೆ ಮಾಡ್ತದೆ. ಈಗ ನೋಡಿ, ನಮ್ಮ ಸಮುದಾಯದ ಇಲ್ಲಿ ಇತ್ತೀಚೆಗೆ ಇಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಸುಮಾರು 10% ಮೀಸಲಾತಿ ಸಂವಿಧಾನ ತಿದ್ದುಪಡಿ ಮಾಡಿ ಕೊಟ್ಟೆವು. ಭಾರತದ ಸಂಸತ್ತು ಅದನ್ನು ಅಂಗೀಕಾರ ಮಾಡಿದೆ, ಎಲ್ಲ ಪಕ್ಷಗಳು ಒಪ್ಪಿವೆ. ಯಾವಾಗಾದರೂ ಅವರು ನಮಗೆ ಮೀಸಲಾತಿ ಕೊಡಿ ಎಂದು ಕೇಳಿದಾರ? ಅಂತ ಎಜುಟೇಷನ್ ಇತ್ತ? ನಮ್ಮ ಕರ್ನಾಟಕದಲ್ಲಿ ನೋಡಿದರೆ ಅವರ ಜನಸಂಖ್ಯೆ, ಮೀಸಲಾತಿ ವ್ಯಾಪ್ತಿಯಿಂದ ಹೊರಗಿರುವವರ ಜನಸಂಖ್ಯೆ 3% ಇಲ್ಲ. ಮೀಸಲಾತಿ ಅದು ಈ ಮೀಸಲಾತಿ ವ್ಯಾಪ್ತಿಯ ಒಳಗೆ ಇರದವರು 3% ಕೂಡ ಇಲ್ಲ. ಅಂದರೆ 97% ಜನರು, ಕರ್ನಾಟಕದ ಜನರು ಮೀಸಲಾತಿ ವ್ಯಾಪ್ತಿಯಲ್ಲಿದ್ದಾರೆ. ಲಿಂಗಾಯತರನ್ನು, ನಮ್ಮ ಜಿಲ್ಲೆಯ ಬಂಟರನ್ನು ಸೇರಿದಂತೆ, ಗೌಡರನ್ನು ಸೇರಿದಂತೆ ಇವರೆಲ್ಲರೂ ಮೀಸಲಾತಿಯ ವ್ಯಾಪ್ತಿಯಲ್ಲಿದ್ದಾರೆ. ಅದಕ್ಕೆ ಇಲ್ಲದವರಿಗೆ 10%ವರೆಗೆ, ಅಪ್ ಟು 10%, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಪ್ ಟು 10%. ಅವರೆಂದಾದರೂ ಕೇಳಿದಾರ? ಸರ್ಕಾರ ಕೊಟ್ಟಿದೆ. ಈಗ ಪ್ರಶ್ನೆ, ಅದರಲ್ಲಿ ಏನು ಅವರಿಗೆ ಕೊಟ್ಟಿದೆ? ಅದರಲ್ಲಿ ಇರುವ ಆ ಜಾತಿಗಳಲ್ಲಿರುವ ಬಡವರಿಗೆ, ಅದನ್ನು ಇಕನಾಮಿಕಲಿ ವೀಕರ್ ಸೆಕ್ಷನ್ ಹೇಳಿತು. ಈಗ ಅವರಿಗೆ ಅಷ್ಟು ಕೊಡುವಾಗ ನೀವು ನೋಡಿ, ಆ ಸಮುದಾಯಗಳಲ್ಲಿ ಬಡವರು ಎಷ್ಟು ಪರ್ಸೆಂಟ್ ಇರ್ಬೋದು? ಆ ಸಮುದಾಯಗಳು 3% ಜನರಲ್ಲಿ ಬಡವರು ಎಷ್ಟು ಪರ್ಸೆಂಟ್ ಇರ್ಬೋದು? ಒಂದು 25%, 3%ನ ಒಂದು 25%, 10% ಎಷ್ಟು ಪರ್ಸೆಂಟ್ ಕೊಡಬೇಕಾಗಿತ್ತು? ಅಂದರೆ ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನ್ ಎಂಬುದು ಒಂದು ಜನಸಂಖ್ಯೆ ಆಧಾರಿತ ಪ್ರಾತಿನಿಧ್ಯ ಎಂಬುದನ್ನು ನಾವು ತೆಗೆದುಕೊಂಡ್ರು. ಹಾಗಿಲ್ಲ ಸಂವಿಧಾನದಲ್ಲಿ. ನಾವು ಮೀಸಲಾತಿ ಮಾತಾಡುವ ವಿಷಯದಲ್ಲಿ ಆಗಿಲ್ಲ. ನಾವು ಮೀಸಲಾತಿ ಎಂಬುದು ಮಾತಾಡ್ತಾ ಇರುವುದು ಸಂವಿಧಾನದ ವಿಧಿ 15(4) ಮತ್ತು 16(4) ಬಗ್ಗೆ. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 15(4) ಆ್ಯಂಡ್ 16(4) ಹೇಳ್ತೇವೆ ನಾವು 330 ಮತ್ತು 332 ಬಗ್ಗೆ ಮಾತಾಡೋದಿಲ್ಲ. ಸಂವಿಧಾನದ ಆರ್ಟಿಕಲ್ ಬಗ್ಗೆ, ಅದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಬಗ್ಗೆ ಮಾತಾಡೋದಿಲ್ಲ ನಾವು. ಇದರಲ್ಲಿ ಎಡಕ್ವೇಟ್ ರೆಪ್ರೆಸೆಂಟೇಷನ್ ಬಗ್ಗೆ ಮಾತಾಡ್ತದೆ ಹೊರತು ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಒಂದು. ಆದ್ರಿಂದ ಪ್ರತಿಭಟನೆ ಮಾಡುವವರು ಹೇಳಬೇಕು ಯಾಕೆ. ರೈಟ್ ಸರ್, ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ. ಓಕೆ, ಏನಿದು ಒಳ ಮೀಸಲಾತಿ ಕಗ್ಗಂಟ್ ಅಂದ್ರೆ ಏನ್ ಟೈಟಲ್ ಇದು? ಓಕೆ, ಏನ್ ಟೈಟಲ್ ಅಂತ ನಿಮ್ಗೆ ಗೊತ್ತಿಲ್ವಾ ಸರ್? ಏನ್ ಆಗ್ತಾ ಇದೆ ಅಂತಾನು ಗೊತ್ತಿಲ್ವಾ? ಅಲ್ಲ, ಇದು ನಾವು ದಲಿತರ ಒಳ ಮೀಸಲಾತಿ ಹೇಗೆ ಸದಾಶಿವ ಆಯೋಗದ ಉಂಟಲ್ಲ ಅದ್ರ ಬಗ್ಗೆನಾ ಅಥವಾ ಈ ಎಕನಾಮಿಕ್ ಯಾವ್ದ್ರ ಬಗ್ಗೆ ಅಂತ? ಸರ್, ಇವಾಗ ಚರ್ಚೆ ಆಗ್ತಾ ಇರುವಂತದ್ದು 2 ಆಯೋಗಗಳು ಇದನ್ನ ಪ್ರೆಸೆಂಟ್ ಮಾಡಿವೆ, ಅಂದ್ರೆ ವರದಿ ತಯಾರಿಸಿವೆ. ಇಲ್ಲಿ ಅದನ್ನ ಸದನದಲ್ಲಿ ಪ್ರೆಸೆಂಟ್ ಮಾಡಬೇಕು, ಅದನ್ನ ವರದಿನ ಮಂಡನೆ ಮಾಡಬೇಕು, ಆ ಬಳಿಕ ಸಾರ್ವಜನಿಕ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ಅನ್ನುವಂಥದ್ದು ಇಲ್ಲಿ ಇವರು. ಸರ್ ನೋಡಿ, ಓಕೆ ಸರ್, ದಯಮಾಡಿ ಆ ಟಿವಿ ವಾಲ್ಯೂಮ್ ಅನ್ನು ಸ್ವಲ್ಪ ಮ್ಯೂಟ್ ಮಾಡಿದ್ರೆ ದೂರ ಇಟ್ಟರೆ ಚೆನ್ನಾಗಿರುತ್ತೆ ಸರ್. ಹಲೋ, ದಯಮಾಡಿ ಕಾರ್ಯಕ್ರಮ ನೋಡ್ತಾ ಇದ್ರೆ ಸ್ವಲ್ಪ ಮ್ಯೂಟ್ ಮಾಡಿದ್ರೆ ಚೆನ್ನಾಗಿರ್ತದೆ ಸರ್. ವೇಟ್ ಮಾಡಿದೆನಾ ಈಗ? ಓಕೆ, ಹಲೋ, ಹೇಳಿ ಸರ್. ಹಲೋ, ಹಲೋ, ಹೇಳಿ ಸರ್. ಓಕೆ, ಕರೆಕ್ಟ್ ಆಯ್ತು. ನಾನು ಅವಾಗ ಮಾತನಾಡ್ತಾ ಇರುವಾಗ ಕಾಂತಪ್ಪ ಅವರು ಒಂದಷ್ಟು ವಿಚಾರಗಳನ್ನು ಹೇಳಿದ್ರು. ಆವಾಗಲೇ ಒಂದು ಕರೆ ಬಂತು, ಮಾತಿಗೆ ಬ್ರೇಕ್ ಆಯ್ತು ಸರ್. ಆ ಬಳಿಕ ನಿಮಗೆ ಮಾತಾಡುವಂಥ ಅವಕಾಶ ಕೂಡ ಸಿಗ್ಲಿಲ್ಲ. ಮಾತಾಡಬೇಕು ನೀವು. ಒಂದಷ್ಟು ಅಂದ್ರೆ ಈ ಭಾಗದಲ್ಲಿರುವಂತ ಈ ಮೀಸಲಾತಿಯ ವಿಚಾರ, ಕರ್ನಾಟಕದ ಬೇರೆ ಭಾಗದ ಬಗ್ಗೆ ನೀವು ಆ ಒಂದು ಪರ್ಸೆಂಟೇಜ್ಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅಂದ್ರೆ ಅಲ್ಲಿಯ ಹೊಲೆಯರು ಮತ್ತು ಮಾದಿಗರು ಇಲ್ಲಿಯ
ಮುಂಡಾಳ, ಮೊಗೇರ, ಆದಿದ್ರಾವಿಡ, ನಲ್ಕೆ, ಪಂಬದ, ಪರವ ಯಾವುದು ಅದಕ್ಕೆ ಬರವಲ್ಲ. ನಾವು ಬಲವೂ ಅಲ್ಲ, ಎಡವಲ್ಲ. ಇಲ್ಲಿಯ ಪರಿಶಿಷ್ಟ ಜಾತಿಗಳು, ಇಲ್ಲಿಯ ಮೂಲ ನಿವಾಸಿಗಳು ಅಲ್ಲಿಯ ಮಾದಿಗ ಹೊಲೆಯರಿಗೆ ಬರೋಲ್ಲ. ಅಂದ್ರೆ ಹೋಲಿಕೆ ಮಾಡಬಾರದು. ಹೋಲಿಕೆ ಮಾಡಬಾರದು. ಇಲ್ಲಿಯವರು ಇಲ್ಲಿಯ ಆರ್ಥಿಕ ಪರಿಸ್ಥಿತಿ ಮತ್ತು ಶೈಕ್ಷಣಿಕ ಮತ್ತು ಉದ್ಯೋಗ ಭಾರಿ ಕೆಳಮಟ್ಟದಲ್ಲಿದೆ. ಹಾಗಾಗಿ ಇಲ್ಲಿಯ 1% ಕೊಟ್ಟರೆ ಇತರರಲ್ಲಿ ಹೊಲೆಯರಿಗೆ 5, ಮಾದಿಗರಿಗೆ 6, ಅನ್ಟಚಬಲ್ ಎಸ್ಗೆ 3 ಹೋದ್ರೆ ಅಲ್ಲಿ 14 ಆಯ್ತು. ಒಂದು ಇತರರಿಗಿದೆ. ಇತರರಿಗೆ ಅಲ್ಲಿ ಬರುವುದು ನಮ್ಮವರಲ್ಲಿ. ಎಲ್ಲ ಈ ಬೆಲ್ಟ್ ಅಲ್ಲಿ ಬರುವವರೆಲ್ಲ 1%. 1%. ಇಲ್ಲಿಯವರು ಮತ್ತೆ ಬೇರೆ ರಾಜ್ಯದ ಬೇರೆ ಬೇರೆ ಇದು ಲಿಸ್ಟಿಗೆ ಸೇರದವರು, ಹೊಲೆ ಮಾದಿಗರು ಸೇರದವರು ಇದ್ದಾರೆ ಟಚಬಲ್ ಎಸ್. ಹಾಗಾಗಿ ಇಲ್ಲಿಯ ದಲಿತರ ಪರಿಸ್ಥಿತಿ, ಪರಿಶಿಷ್ಟ ಜಾತಿ ಮತ್ತು ಜಾತಿಗಳ ಪರಿಸ್ಥಿತಿ ಭಾರಿ ಚಿಂತಾಜನಕ ಆಗಿರ್ತದೆ. ಹಾಗಾಗಿ ಇಲ್ಲಿ ಬರುವುದೆಲ್ಲ ರೋಸ್ಟರ್ ಸಿಸ್ಟಮ್, ಫೈನಾನ್ಷಿಯಲ್ ಪರಿಶಿಷ್ಟ ಜಾತಿ ಪಂಗಡಗಳ ಉಪಯೋಜನೆಗಳು ಇದೆ. ಅದರಲ್ಲಿ ಕೂಡ ಮೀಸಲಾತಿ ರೋಸ್ಟರ್ ಬರೋದು. ಇಲ್ಲ 15 ಬಂದರೆ ಒಂದು 14 ಪೋಸ್ಟ್ 15. ಇಲ್ಲಿ ನಮಗೆ ಇದೆ ಮಾದಿಗರಿಗೆ 6, ಹೊಲೆಯರಿಗೆ 5, ಟಚಬಲ್ ಎಸ್ಸಿಗೆ 3, 11 ಆಯಿತು, 14 ಆಯಿತು. ಒಂದು ಇದೆ 14 ಪೋಸ್ಟ್ಗಳು ಬಂದರೆ ಅಲ್ಲಿ ಎಸ್ಸಿಗೆ ಪ್ರಮೋಷನಲ್ಲಿ 1, 2, 3 ಬರ್ತದೆ ಅಷ್ಟೇ. ಪ್ರಮೋಷನಲ್ಲಿ ಒಂದೇ ಬರೋದು. 17ರಲ್ಲಿ 1, 14ರಲ್ಲಿ 1. ಇಲ್ಲಿ 15ರಲ್ಲಿ ಬರೋದೇ ಇಲ್ಲ ಇಲ್ಲಿ. ಹಾಗೆ ಇದರಲ್ಲಿ ಕೂಡ ಡೈರೆಕ್ಟ್ ಗೌರ್ಮೆಂಟಲ್ಲಿ ಕೂಡ ಸ್ಟೇಟ್ ಗೌರ್ಮೆಂಟಲ್ಲಿ 33 ಇದೆ, ಅಲ್ಲಿ 100 ಇದೆ. 100ರಲ್ಲಿ 15 ಬರ್ತದೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ 200 ಪಾಯಿಂಟ್ ಮಾಡ್ತಾರೆ. ಇಲ್ಲಿ ನಮಗೆ ಅಲ್ಲಿ ಅವರ ಕಾಂಪಿಟೇಟ್ ಮಾಡಲಿಕ್ಕೇ ಕಷ್ಟ ಆಗ್ತದೆ ಇಲ್ಲಿಯ ದಲಿತರಿಗೆ. ಹಾಗಾಗಿ ಇಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಮತ್ತು ಉದ್ಯೋಗ ಇಲ್ಲದೆ ಯಾವುದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ವರದಿಯನ್ನು ನಾವು ವಿಧಾನಸಭೆಯಲ್ಲಿ ಈಗ ಸೆಷನ್ ನಡೀತದೆ, ಅಲ್ಲಿ ಮಂಡಿಸಬೇಕು, ಎಲ್ಲರಿಗೆ ಅದು ಗೊತ್ತಾಗ್ತೇಳಿ ನಮ್ಮದು ಆಗ್ರಹ ಅಷ್ಟೇ. ಓಕೆ, ಅಂದ್ರೆ ಅದರೊಳಗೆ ಏನಿದೆ, ಹೌದು, ಈ ಭಾಗದ ಜನರ ಅಥವಾ ಏನು ಮೀಸಲಾತಿ ವಿಚಾರ ಇದೆ ಅದರ ಒಳಗೆ ಯಾವೆಲ್ಲ ವಿಚಾರಗಳು ತುಂಬಿಕೊಂಡಿದೆ ಅನ್ನುವಂಥದ್ದು ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಅದರ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂಥದ್ದು. ಈ ಬಗ್ಗೆ ಚರ್ಚೆನ ಮುಂದುವರಿಸ್ತೀವಿ, ಬಹಳಷ್ಟು ಮಾತನಾಡುವುದಿದೆ. ಈಗಾಗಲೇ ಸರ್ಕಾರಕ್ಕೆ ಒಂದು ಕಗ್ಗಂಟಿನ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದೆಡೆ ಮುಂಬರುವಂಥ ಏನು ಎಲೆಕ್ಷನ್ ಕೂಡ ಮುಂದೆ ಇದೆ. ಈ ಕಡೆ ಎಲ್ಲ ಸಮುದಾಯಗಳು ಒಂದು ರೀತಿಯಲ್ಲಿ ಪ್ರತಿಭಟನೆಗೆ ಒಂದಷ್ಟು ಸಮುದಾಯಗಳು ಇಳಿದಿರುವಂಥದ್ದು, ಕಾನೂನು ಸಮರದಲ್ಲಿ ಒಂದಷ್ಟು ಸಂಘಟನೆಗಳು ಇಳಿದಿರುವಂಥ ಎಲ್ಲವೂ ಕೂಡ ಸರ್ಕಾರದ ಮುಂದೆ ಸವಾಲಾಗಿ ನಿಂತಿದೆ. ಚರ್ಚೆಯನ್ನು ಮಾಡ್ತೀವಿ, ಅದಕ್ಕೂ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಒಳ ಮೀಸಲಾತಿ ಕಗ್ಗಂಟು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಒಂದು ಕಡೆ ಕೋರ್ಟಲ್ಲಿದೆ ಈ ವಿಚಾರ, ಜೊತೆಗೆ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಈ ಎರಡು ಆಯೋಗಗಳು ತಯಾರು ಮಾಡಿದಂತಹ ವರದಿಗೇನಿದೆ ಅದು ನೇರವಾಗಿ ಸದನದಲ್ಲಿ ಮಂಡನೆ ಆಗಬೇಕಿತ್ತು, ಬಳಿಕ ಅದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಬೇಕಿತ್ತು ಅನ್ನುವಂಥದ್ದು. ಇನ್ನು ನಾನು ಕೇಳಬೇಕು ಈ ವಿಚಾರದಲ್ಲಿ, ಅಂದರೆ ಕೋರ್ಟ್ ಏನು ಹೇಳ್ಬೋದು, ಜೊತೆಗೆ ಈ ಪರಿಸ್ಥಿತಿ ಏನಿದೆ ಅಲ್ಲಿ ಆ ಭಾಗದಲ್ಲಿ ಈಗ ಕೋರ್ಟಲ್ಲಿ ಅಂತ. ನೋಡಿ, 1976ರಲ್ಲಿ ಪಂಜಾಬ್ ಸರ್ಕಾರ, 1994ರಲ್ಲಿ ಹರಿಯಾಣ ಸರ್ಕಾರ, ಮತ್ತು 1997ರಲ್ಲಿ ನಮ್ಮ ಆಂಧ್ರ ಪ್ರದೇಶ ಸರ್ಕಾರ ಈ ಮೀಸಲಾತಿಯನ್ನು, ಒಳ ಮೀಸಲಾತಿ ಬಗ್ಗೆ ಕ್ರಮ ಕೈಗೊಳ್ಳುವ ಹೆಜ್ಜೆಯನ್ನು ಇಟ್ಟು ತಮಿಳುನಾಡು ಕೂಡ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿತ್ತು. 97ರಲ್ಲಿ ಆಂಧ್ರ ಪ್ರದೇಶ ಜಸ್ಟಿಸ್ ಪಿ ರಾಮಚಂದ್ರ ರಾಜು ಎಂಬ ಅವರ ನೇತೃತ್ವದಲ್ಲಿ ಒಂದು ಆಯೋಗ ಮಾಡಿತ್ತು. ಅದು 2000 ಆ ಆಯೋಗದ ಆಧಾರದಲ್ಲಿ 2000ಕ್ಕೆ ಅದು ಕಾಯ್ದೆ ಮತ್ತು ರೂಲ್ಸ್ ಮಾಡಿತ್ತು ಆಂಧ್ರ ಪ್ರದೇಶ ಸರ್ಕಾರ. ಇದನ್ನು ಚಾಲೆಂಜ್ ಮಾಡಿದರು, EV ಚೆನ್ನಯ್ಯ ಎಂಬವರು ಚಾಲೆಂಜ್ ಮಾಡಿದರು. ಇದರ ಬಗ್ಗೆ 2004 ನವೆಂಬರ್ 5ನೇ ತಾರೀಕಿಗೆ ನಮ್ಮ ಜಸ್ಟಿಸ್ ಎನ್ ಸಂತೋಷ್ ಹೆಗ್ಡೆ ನೇತೃತ್ವದ ಸಂವಿಧಾನ ಪೀಠ, ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ತೀರ್ಪು ಕೊಟ್ಟಿದೆ. ಈ ಪ್ರಕರಣದಲ್ಲಿ 2 ಬಹಳ ಮುಖ್ಯವಾದ ವಿಷಯವನ್ನು ಕೋರ್ಟು ಪರಿಶೀಲನೆ ನಡೆಸಿದೆ. ಒಂದು ಏನು ಹೇಳಿದರೆ, ಸಂವಿಧಾನದ ವಿಧಿ 341ರ ಪ್ರಕಾರ ಸಂವಿಧಾನದ ಆಶಯ ಏನಿದೆ, ಅದು ಪಾರ್ಲಿಮೆಂಟ್ ಮಾಡಬೇಕು, ರಾಷ್ಟ್ರಪತಿ ಆಗ ಹೇಳಿದಲ್ಲ, ಅದರ ಆಶಯ ಏನಿದೆ, ಆ ಆಶಯಕ್ಕೆ ಅನುಗುಣವಾಗಿ ಮೀಸಲಾತಿ ಅಂದರೆ ಒಳ ಮೀಸಲಾತಿ ಕೊಡಬಹುದೇ, ಅಂದರೆ ಅದು ಸಂವಿಧಾನದ ಆಶಯ ಒಳಗೆ ಇದ್ದೇನೆ ಎಂಬುದು ಒಂದು, ಕೊಡುವುದು ಒಳಗೆ ಬರ್ತದೆ. ಇನ್ನೊಂದು, ರಾಜ್ಯದ ಶಾಸಕಾಂಗಕ್ಕೆ, ಸ್ಟೇಟ್ ಲೆಜಿಸ್ಲೇಚರಿಗೆ ಅಂಥದ್ದು ಮಾಡುವ ಅಧಿಕಾರ ಇದೆಯಾ ಎಂಬ ಚರ್ಚೆಯನ್ನು ಅದು ಮಾಡಿತ್ತು. ಯಾವುದು, ಎನ್ ಸಂತೋಷ್ ಹೆಗ್ಡೆ ಅವರ ನೇತೃತ್ವದ ಅದು ಮಾಡಿ 2ಕ್ಕೆ ಸಹ ಇಲ್ಲ ಹೇಳಿ ಉತ್ತರ ಕೊಟ್ಟು. ಸಂತೋಷ್ ಹೆಗ್ಡೆ ಅವರ ನೇತೃತ್ವದ ಸಂವಿಧಾನ ಪೀಠ, 5 ಜನರ ಸಂವಿಧಾನ ಪೀಠ ಅದು ಇಲ್ಲ ಹೇಳಿ, ಅಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದೇದಾಗಿ ಒಳ ಮೀಸಲಾತಿ ಸಂವಿಧಾನದ ಆಶಯಕ್ಕೆ ವಿರುದ್ಧ ಇದೆ. ದಲಿತರ ಒಳಗೆ ಅಂದರೆ ಶೆಡ್ಯೂಲ್ಡ್ ಕಾಸ್ಟ್ನ ಒಳಗೆ ಒಳ ಮೀಸಲಾತಿ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ. ಮತ್ತು ಇದನ್ನು ಒಳ ಮೀಸಲಾತಿ ಮಾಡುವಂಥದ್ದು, ರೀಕ್ಲಾಸಿಫಿಕೇಶನ್ ಮಾಡುವಂಥದ್ದು ಅಧಿಕಾರ ರಾಜ್ಯ ಶಾಸಕಾಂಗಕ್ಕೆ ಇಲ್ಲ ಅಂತ ಹೇಳಿ. ಇದು ಹೇಳಿ 2004ಕ್ಕೆ ಹೇಳಿದ್ದು. ನಾವು ಬುದ್ಧಿವಂತರಲ್ಲ ಕರ್ನಾಟಕದವರು, 2005ಕ್ಕೆ ನಾವು ಆಯೋಗ ರಚನೆ ಮಾಡ್ತೇವೆ ಮತ್ತೆ ಇದೇ ವಿಷಯವನ್ನು. ಯಾರು, ಜಸ್ಟಿಸ್ ಎ ಸದಾಶಿವ ಅವರ ನೇತೃತ್ವದಲ್ಲಿ ಮಾಡ್ತೇವೆ. ಅದು ಅಲ್ಲಿ ಆಲ್ರೆಡಿ ಅದು ಸ್ಟಕ್ ಡೌನ್ ಆಗಿದೆ. ಅದನ್ನು ಇದಾದ ಮೇಲೆ ಇದನ್ನು ಒಂದು ಗಮನ ಕೊಡಿ. ಎ ಸದಾಶಿವ ಅವರು 2012ಕ್ಕೆ ವರದಿ ಮಾಡ್ತಾರೆ. ಇದರ ಮಧ್ಯದಲ್ಲಿ ಇದನ್ನು ಸುಪ್ರೀಂ ಕೋರ್ಟ್ ತೊಡೆದು ಹಾಕಿದ ಮೇಲೆ, ಆಂಧ್ರ ಪ್ರದೇಶದಿಂದ ತೆಗೆದು ಹಾಕಿದ ಮೇಲೆ ಬೇರೆಯವರು ಬೇರೆ ದಾರಿ ಹುಡುಕ್ತಾರೆ. ತಮಿಳುನಾಡು, ಬೇರೆ ರಾಜ್ಯಗಳು ಏನು ಮಾಡ್ಬೋದು. ಅವರು ಏನು ಮಾಡ್ತಾರೆ, ನಿರ್ದಿಷ್ಟವಾದ ಜಾತಿ, ಈಗ ಪಂಜಾಬಿನಲ್ಲಿ ನಾವಿಲ್ಲಿ ವಾಲ್ಮೀಕಿ ಹೇಳ್ತೇವೆ, ಅಲ್ಲಿ ವಾಲ್ಮೀಕಿಸ್ ಹೇಳ್ತಾರೆ. ಅವರು SCನಲ್ಲಿದ್ದಾರೆ, ನಾವಿಲ್ಲಿ ನಮ್ಮಲ್ಲಿ ವಾಲ್ಮೀಕಿ STಯಲ್ಲಿದ್ದಾರೆ, ಶೆಡ್ಯೂಲ್ಡ್ ಟ್ರೈಬಲ್ಲಿದ್ದಾರೆ, ಅಲ್ಲಿ SCಯಲ್ಲಿದ್ದಾರೆ. ಅವರಿಗೆ ಮತ್ತೆ ಮಜ್ಬೀಸ್ 6 ಇದ್ದಾರೆ, ಅಂದರೆ ಕನ್ವರ್ಟ್ ಸಿಖ್ ಧರ್ಮಕ್ಕೆ ಮತಾಂತರ ಆದವರು ಮಜ್ಬೀಸ್ ಇದ್ದಾರೆ. ಅವರಿಗೆ ಮತ್ತು ತಮಿಳುನಾಡಿನಲ್ಲಿ ಇನ್ನೊಂದು ಸಮುದಾಯಕ್ಕೆ ಇದು ಕೊಡಲಿಕ್ಕೆ ಏನು ಆದ್ಯತೆ ಕೊಟ್ಟು ಅಂತ ನೋಟಿಫಿಕೇಶನ್ ಕೂಡ ಬರ್ತದೆ. ಇದೆಲ್ಲವೂ ಕೂಡ ಸಮಸ್ಯೆಯಾಗಿ ಹೋಗ್ತದೆ. ಇಂಥ ಸಂದರ್ಭದಲ್ಲಿ 2007ರಲ್ಲಿ UPA ಸರ್ಕಾರ, ಮನಮೋಹನ್ ಸಿಂಗ್ ಅವರ ಸರ್ಕಾರ, ಜಸ್ಟಿಸ್ ಉಷಾ ಮೆಹ್ರಾ ಅವರ ನೇತೃತ್ವದಲ್ಲಿ ಒಂದು ಆಯೋಗ ಮಾಡ್ತಾರೆ ಕೇಂದ್ರ ಸರ್ಕಾರ. ಆ ಕೇಂದ್ರ ಸರ್ಕಾರ ಮಾಡಿ ಅದೇನು ಹೇಳ್ತದೆ, ರಾಜ್ಯಕ್ಕೆ ಅವಕಾಶ ಇಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ, ಎನ್ ಸಂತೋಷ್ ಹೆಗ್ಡೆ ನೇತೃತ್ವದ ಸಂವಿಧಾನ ಪೀಠ ಹೇಳಿದೆ. ಅದಕ್ಕೆ ಏನು ಮಾಡೋದು, ಸಂವಿಧಾನಕ್ಕೇ ಒಂದು ತಿದ್ದುಪಡಿ ತರುವ ಅಂತ ಮಾಡ್ತದೆ. ಈಗ ಸಂವಿಧಾನದಲ್ಲಿ ಇರೋದು 341ರಲ್ಲಿ 1 ಮತ್ತು 2 ಸಬ್ ಕ್ಲಾಸ್ ಇದೆ. ಸಬ್ ಕ್ಲಾಸ್ 3 ಮತ್ತು 4 ಸೇರಿಸೋಣ ಅಂತ ಹೇಳ್ತದೆ. ಅದನ್ನು ಪ್ರಪೋಸ್ ಮಾಡ್ತದೆ, ಏನು ಮಾಡ್ಬೋದು ಹೇಳಿ, ಹೇಗೆ ಮಾಡಿದರೆ ರಾಜ್ಯಕ್ಕೆ ಅಧಿಕಾರ ಕೊಡ್ಬೋದು ಹೇಳಿ ಪ್ರಪೋಸ್. ಅದು ಅಲ್ಲೇ ಇರ್ತದೆ. ಈಗ 2020ಕ್ಕೆ
ಈ ನಮ್ಮ ಪಂಜಾಬಿದು ನಾನು ಹೇಳಿದಲ್ಲ ಅಂಥ ವಿಷಯಗಳೆಲ್ಲ ಸೇರಿಕೊಂಡು ಒಂದು ದೇವಿಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸು ಬರ್ತದೆ 2020ಕ್ಕೆ. ಓಕೆ. ಆ ಕೇಸಲ್ಲಿ ಏನು ಮಾಡ್ತಾರೆ ಅವರು, ಇದನ್ನು ಕೊಡಬಹುದು. ಅದು ಸಹ 5 ಜನರ ಪೀಠ, ಅದು ಜಸ್ಟಿಸ್ ಅರುಣ್ ಮಿಶ್ರಾ ಅವರ ನೇತೃತ್ವದ ಪೀಠ 2020ರಲ್ಲಿ. ಅವ್ರು ಹೇಳ್ತಾರೆ ಮೀಸಲಾತಿ ಕೊಡ್ಬೋದು, ಕ್ಲಾಸಿಫಿಕೇಶನ್ ಮಾಡ್ಬೋದು. ಆದರೆ ಅಲ್ಲಿ ಎನ್ ಸಂತೋಷ್ ಹೆಗ್ಡೆ ಅವರ ನೇತೃತ್ವದ ಪೀಠ ಏನು ಹೇಳಿದೆ, ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಇಟ್ ಶುಡ್ ಬಿ ಡಿಸೈಡೆಡ್ ಬೈ ಲಾರ್ಜರ್ ಬೆಂಚ್ ಹೇಳ್ತದೆ. ಇದನ್ನು ಇನ್ನೊಂದು ವಿಸ್ತೃತ ಪೀಠಕ್ಕೆ ಒಪ್ಪಿಸಬೇಕು. ಅಂದರೆ ಈ ಪ್ರಕರಣ ಅಂದರೆ ಒಳ ಮೀಸಲಾತಿ ಎಂಬುದು ಸಂವಿಧಾನ ಪೀಠದ, ವಿಸ್ತೃತ ಸಂವಿಧಾನದ ಪೀಠದ ವಿವೇಚನೆಗೆ ಸೇರಿದಂಥ ಅಂಶ. ಯಾವ ಸರ್ಕಾರ ಮಾಡ್ಲಿಕ್ಕಾಗ್ತದೆ? ಬೊಮ್ಮಾಯಿ ಸರ್ಕಾರ ಅಲ್ಲ, ನಾಳೆ ಸಿದ್ದರಾಮಯ್ಯ ಅವರು ಬಂದರು ಅಥವಾ DK ಶಿವಕುಮಾರ್ ಬಂದರು, ಕುಮಾರಸ್ವಾಮಿ ಅವರು ಬಂದ್ರಿಂದ ತಿಳ್ಕೊಳ್ಳೋಣ, ಅವ್ರಿಗೆ ಮಾಡೋಕ್ಕಾಗುತ್ತಾ? ಆಗಲ್ಲ. ಅದು ಮಾಡಕ್ಕೆ. ಹಾಗಾದರೆ ನಮ್ಮ ಪ್ರಶ್ನೆ ಬರೋದು, ಎಲೆಕ್ಷನ್ ಟೈಮಲ್ಲಿ ಮೂಗಿಗೆ ತುಪ್ಪ ಸುರಿಯುವಂಥ ತಾಗಿಸುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಗೊತ್ತಿದೆ. ಈಗ ಮಾಧುಸ್ವಾಮಿ ಅವರಿಗೆ ಗೊತ್ತಿದೆ. ನಾನು ಆಗಲೇ ಪ್ರಶ್ನೆ ಕೇಳಿದೆ, ಆ ಕಮಿಟಿಯಲ್ಲಿ ಇರುವವರ ಎಕ್ಸ್ಪರ್ಟೈಸನ್ನು ನಾನು ಚಾಲೆಂಜ್ ಮಾಡಿದ್ದೀನಿ. ಮೀಡಿಯಾದವ್ರು ಹೇಳಿದರೆ ಅವರಿಗೆ ಓಪನ್ ಆಗಿ ಕೂತ್ಕೊಂಡು ನಿಮ್ಮ ಎದುರಿಗೆ ಪ್ರಶ್ನೆ ಕೇಳಬಲ್ಲೆ. ಓಕೆ, ರೈಟ್ ಸರ್. ಒಂದು ಕರೆ ಇದೆ ಸಾರ್ವಜನಿಕ. ಹಲೋ 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 ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸುಳ್ಳ್ಯದಿಂದ ನಂದರಾವ್ ಸಂಕೇಶ್ ಅಂತ. ಓಕೆ, ಮಾತಾಡಿ ಸರ್. ಹಲೋ ಹಲೋ, ಮಾತಾಡಿ ಏನು ಹೇಳ್ತೀರಾ? ಈ ಒಳ ನಮಸ್ಕಾರ. ಮೀಸಲಾತಿ- ನಮಸ್ತೆ. ಓಕೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ. ಲೋಲಾಕ್ಷರೇ. ನಮಸ್ತೆ ನಮಸ್ತೆ ನಂದರಾವ್ ಸಂಕೇಶ್ ಮಾತಾಡ ಸುಳ್ಳ್ಯದಿಂದ. ನಮಸ್ತೆ ನಮಸ್ತೆ. ಸರ್, ಈಗ ಒಳ ಮೀಸಲಾತಿಯ ಬಗ್ಗೆ ಹಾಂ, ಅವರಿಗೆ ಬರೀ ಮಾದಿಗ ಜನಾಂಗ ಮಾತ್ರ ಕಂಡದ್ದೆಲ್ಲ ಬೇರೆ ನಮ್ಮ ಆದಿದ್ರಾವಿಡ ಈ ಮನ್ಸ ಅಂತ ಹೇಳಿರಲ್ಲ ಇವಾಗ. ಹಾಂ, ಈಗ ಏನಾಗಿದೆ ಅಂದ್ರೆ ಈ ಮನ್ಸ ಜನಾಂಗವೇ ಆದಿದ್ರಾವಿಡ ಅಂತ ಮೊದಲು ಇದ್ದದ್ದು, ಹ್ಞೂ ಗೊತ್ತಾಯ್ತಾ? ಆಮೇಲೆ ಈ ಮೊಗೇರ್ ಅಂತ ಒಂದು ಇದೆಯಲ್ಲ, ಹ್ಞೂ ಇದು ಮೊಗೇರ್ ಅಂದ್ರೆ ಬಿಲಾಂಗ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಸ್ಪೃಶ್ಯರು, ಅವರು ಸೌತ್ ಕನ್ನಡದವರು. ಇದನ್ನೇ ಉತ್ತರ ಕನ್ನಡದಲ್ಲಿ ಮೊಗೇರ್ ಅಂತೇಳಿ ಅವರು ಪ್ರವರ್ಗ 1ರಲ್ಲಿ ಬರುವಂತ ದುರುಪಯೋಗ ಮಾಡಿಕೊಂಡಿದ್ದಾರೆ. ಈಗ ಒಳ ಮೀಸಲಾತಿಯಲ್ಲಿ ಅವರು ಇದನ್ನು ಲಾಭ ಪಡೀತಾ ಇದ್ದಾರೆ. ಇದೇ ಇದು ಮೊಗವೀರ ಜನಾಂಗ. ಅವರು ಎಲ್ಲದರಲ್ಲಿ ಸ್ಪರ್ಶರು ಬೇರೆ, ಅವರು ಆಮೇಲೆ ಮೂರ್ತಿ ಪೂಜೆ ಮಾಡುವವರು ಬೇರೆ, ಅವ್ರದ್ದೆಲ್ಲ ಆಚಾರ ವಿಚಾರ ಎಲ್ಲ ಬೇರೆ. ಬಟ್ ಮೊಗೇರ ಜನಾಂಗ ದಕ್ಷಿಣ ಕನ್ನಡದಲ್ಲಿ ಅವರು ಅಸ್ಪೃಶ್ಯರು ಬೇರೆ, ಅವರು ಭೂತಾರಾಧನೆ, ತುಳು ಭಾಷೆ ಮಾತನಾಡುವವರು, ಆಚಾರ ವಿಚಾರದಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಈ ಆಯೋಗದಲ್ಲಿ ನಮಗೆ ಗುಣ ಸಿಕ್ಕಿದೆ ಇವತ್ತು. ಮೊಗೇರ ಜನಾಂಗಕ್ಕೆ ನಮಗೆ ಮೊನ್ನೆ ಇತ್ತೀಚೆಗೆ ಕೋರ್ಟಲ್ಲಿ 2010 ನಂತರ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಆದ್ರೆ ಈ ಒಳ ಮೀಸಲಾತಿಯಲ್ಲಿ ಅವರು ಲಾಭ ಪಡೆಯುವಂತ ವ್ಯವಸ್ಥೆ ಇದೆ ಈಗ. ಓಕೆ, ಅಲ್ಲ, ಗೊತ್ತಾಯ್ತಲ್ಲ? ಈಗ ಅವರು ಲಾಭ ಪಡೀತಾ ಇದ್ದಾರೆ ಇದನ್ನು. ಯಾಕಂದ್ರೆ ಅವರು ಸೌತ್ ಕನ್ನಡದಲ್ಲಿ ಸರ್ಕಾರಿ ಸೇವೆ ಮಾಡಿ ಅವನು ಶಾಲೆಯಲ್ಲಿ ಹೋಗಿ ಮೊಗೇರ ಸೌತ್ ಕನ್ನಡದವರು SC ಅಂತ ಹೇಳಿ ಅಲ್ಲಿ TC-ಯಲ್ಲಿ ಎಂಟ್ರಿ ಮಾಡಿ ಅವರು ಲಾಭ ಪಡೆದಿದ್ದಾರೆ. ಅಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಜಯಶ್ರೀ ಮೊನ್ನೆ ಸಸ್ಪೆಂಡ್ ಆದ್ರು ನಾವು ಹೋರಾಟ ಮಾಡಿದ ಮೇಲೆ. ಸುಮಾರು 1,000, 2,000, 3 ಜನ ಕೆಲಸ ತಗೊಂಡಿದ್ದಾರೆ. ಈಗ ಸುಮಾರು ಜನ ಕೆಲಸ ಕಳ್ಕೊಂಡಿದ್ದಾರೆ. ಇದು ಈ ಒಳ ಮೀಸಲಾತಿಯಲ್ಲಿ ಅವರು ಲಾಭ ಪಡೆಯುವಂತ ವ್ಯವಸ್ಥೆ ಆಗ್ತಿದೆ. ಆದ್ದರಿಂದ ಲೋಲಾಕ್ಷರೆ, ಕಾಂತಬಣ್ಣ, ಇದರ ಬಗ್ಗೆ ನಾವು ಗಂಭೀರ ಚಿಂತನೆ ಮಾಡಲೇಬೇಕಾಗ್ತದೆ. ಓಕೆ, ರೈಟ್. ಧನ್ಯವಾದ. ಈಗ ಸುಳ್ಯದ ನಂದರಾಜ್ ಅವರು ಅಲ್ಲಿಯ ಒಬ್ಬ ಬಹಳ ಮುಖ್ಯ ನಾಯಕರು ಅವರು. ಅವರ ಆತಂಕವನ್ನು ನಾವು ಕೂಡ ಶೇರ್ ಮಾಡ್ತೀವಿ. ಆದರೆ ಈ ವಿಷಯ ಮೊಗೇರ್ ಅವರು ಹೇಳುವ ರೀತಿಯಲ್ಲಿ ಅವರು ಈಗಾಗಲೇ ದುರುಪಯೋಗ ಮಾಡ್ಕೊಂಡಿದ್ದಾರೆ ಮತ್ತು ಇನ್ನೂ ಕೂಡ ದುರುಪಯೋಗ ಮಾಡ್ಕೋತಾರೆ. ಯಾಕೆಂದರೆ ರಾಜಕೀಯವಾಗಿ ಅವರು ಪ್ರಬಲ ಒಂದು ಸಮುದಾಯ. ಅವರಿಗೆ ಕಾಂಗ್ರೆಸ್ ಲೀಡರ್ಸು ಸಪೋರ್ಟ್ ಇದ್ದರು, BJP ಲೀಡರ್ಸು ಸಪೋರ್ಟ್ ಇದ್ದಾರೆ. ಆದ್ದರಿಂದ ಅವರು ಅದನ್ನು ಅಕ್ರಮವಾಗಿ, ಯಾಕೆಂದರೆ ಅವರು ಮೊಗೇರರು, ಉತ್ತರ ಕನ್ನಡದ ಮೊಗೇರರು, ಮೊಗವೀರರು. ಅಲ್ಲಿ ನಮ್ಮ ಜಿಲ್ಲೆಯ ತುಳುನಾಡಿನ ಮೊಗವೀರರಿಗೂ ಉತ್ತರ ಕನ್ನಡದ ಮೊಗೇರರಿಗೂ ವೈವಾಹಿಕ ಸಂಬಂಧ ನಡೀತದೆ. ಅಂದರೆ ಅವರು ಒಂದೇ ರೀತಿಯ ಜಾತಿ ಸಂಬಂಧಗಳಿದೆ. ನಮ್ಮ ಜಿಲ್ಲೆಯ ಮೊಗೇರರು ಅಸ್ಪೃಶ್ಯರು, ಅವರು ರ್ಯಾಬಿಟ್ ಹಂಟರ್ಸ್, ಅವರು ಆ ರೀತಿಯ ಇದಿದೆ. ಅದು ಬೇರೆ ರೀತಿ, ಅವರು ಆಗಲೇ ಹೇಳಿದ ರೀತಿಯಲ್ಲಿ ಇದು ಅದಕ್ಕೂ ಇದಿಲ್ಲ. ಅದು 76ಅಲ್ಲಿ ಒಂದು ಏರಿಯಾ ರಿಸ್ಟ್ರಿಕ್ಷನ್ ಅದನ್ನು ವಿಡ್ರಾ ಮಾಡಿತ್ತು ಆದೇಶದಲ್ಲಿ ಸರ್ಕಾರ. ಅದರ ಇದನ್ನು ಅವಕಾಶವನ್ನು ದುರುಪಯೋಗ ಮಾಡಿಕೊಂಡು ಅವ್ರು ಮಾಡಿದ್ದಾರೆ. ಆದರೆ ಒಳ ಮೀಸಲಾತಿಯ ಸಮಸ್ಯೆ ಬೇರೆ. ಸರ್, ಒಳ ಮೀಸಲಾತಿ ಆ ವಿಚಾರದಲ್ಲಿ ಬರುವುದಿಲ್ಲ ಅಂತ ತಾವು ಹೇಳೋದು?
ಬರುವುದಿಲ್ಲಲ್ಲ, ಅವರು ಹೇಳುವ ರೀತಿಯಲ್ಲಿ ಅವ್ರಿಗೆ ದುರುಪಯೋಗ ಆಗ್ತದೆ. ಅವ್ರಿಗೆ ಪ್ರಯೋಜನ ಆಗ್ತದೆ. ಆದ್ರೆ ಇನ್ನೊಂದು ಒಳ ಕರೆ ಇದೆ. ಮೀಸಲಾತಿ Yes. ಆಲೋಚನಾ ಕ್ರಮ ಬೇರೆ ಹೇಳುದು. ಇನ್ನೊಂದು ಕರೆ ಇದೆ. ಹಲೋ, ಹಲೋ, ರಘು ಧರ್ಮಸೇನ ಅಂತ ಓಕೆ, ಮಾತಾಡ್ಬೋದಾ? ಮಾತಾಡಿ ಸರ್, ನೇರವಾಗಿ ಮಾತಾಡಿ. ನೇರ ಪ್ರಸಾರದಲ್ಲಿ ಇದ್ದೀರಾ ತಾವು? ಅದೇ ಎಸ್. ಈಗ ಈ ಒಳ ಮೀಸಲಾತಿಯ ಚರ್ಚೆ ಯಾರಿಗೆ ಪ್ರಶ್ನೆ ಕೇಳ್ತೀರಾ ಸರ್ ತಾವು? ಅಲ್ಲ, ಅಬ್ಸರ್ವೇಷನ್ ಪ್ರಶ್ನೆ ಅಂತ ಅಲ್ಲ, ಹೇಳಿ ಸರ್, ಹೇಳಿ. ಟೋಟಲ್ ಆಗಿ ಒಂದು ಅಬ್ಸರ್ವೇಷನ್ ಇದೆ. ರೈಟ್, ಹೇಳಿ. ಈಗ ದಕ್ಷಿಣ ಕನ್ನಡದ ಅಥವಾ ತುಳುನಾಡಿನ Okay. ದಲಿತರ ಪರಿಸ್ಥಿತಿಯೇ ಬೇರೆ ರಾಜ್ಯದ ಬೇರೆ ಕಡೆಗೆ ಹೋಲಿಕೆ ಮಾಡಿದ್ರೆ ಬೇರೆನೇ ಇದೆ. ಹ್ಮ್ ಅದನ್ನ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಹ್ಮ್ ಆಮೇಲೆ ಸಾಂವಿಧಾನಿಕವಾಗಿ ಬಂದಿರುವಂತ ಮೀಸಲಾತಿ ವ್ಯವಸ್ಥೆ ಅದು ಬಡತನ ನಿವಾರಣೆ ಯೋಜನೆ ಅಲ್ಲ. ಅದು ಓಕೆ. ಮೀಸಲಾತಿಯ ಈ ಹಿಂದಿರುವ ಒಂದು ಫಿಲಾಸಫಿ ಶೈಕ್ಷಣಿಕ ಹಿಂದುಳಿವಿಕೆ ಹ್ಮ್ ಮತ್ತು ಸಾಮಾಜಿಕ ಹಿಂದುಳಿಕೆಗೆ ಕೊಟ್ಟಿರುವುದು, ಓಕೆ. ಆರ್ಥಿಕ ಹಿಂದುಳಿಕೆಗೆ ಕೊಟ್ಟಿರುವುದು ಅಲ್ಲ. ಓಕೆ. ಇವಾಗಿನ ಮಾಧ್ಯಮ ಡಿಸ್ಕೋರ್ಸ್ಗಳು ಅಥವಾ ಚುನಾವಣಾ ರಾಜಕೀಯದ ಡಿಸ್ಕೋರ್ಸ್ಗಳು ಹ್ಮ್ ಅದು ಆರ್ಥಿಕ ಬಡತನವನ್ನ ನಿವಾರಣೆ ಮಾಡ್ಲಿಕ್ಕೆ ಕೊಡ್ತಿರುವುದು ಅಂತೆಲ್ಲ ಬಿಂಬಿಸಿ ಹ್ಮ್ ಇಡೀ ಏನು ಮೀಸಲಾತಿ ವ್ಯವಸ್ಥೆ ಹಿಂದಿರುವ ಫಿಲಾಸಫಿ ಏನಿದೆ ಓಕೆ. ಅದನ್ನೆಲ್ಲ ಡಿಸ್ಟಾರ್ಟ್ ಮಾಡಿಬಿಟ್ಟಿವೆ. ಓಕೆ. ಸೊ ಆ ಡಿಸ್ಟಾರ್ಷನ್ ನ ಮುಂದುವರಿಕೆ ಭಾಗವಾಗಿ ಇವತ್ತು ಕರ್ನಾಟಕದ ಇವತ್ತಿನ ಈ ಮೀಸಲಾತಿಯ ಚರ್ಚೆ. ಓಕೆ. ಸೊ ಈಗ ನಮ್ಮ ದಕ್ಷಿಣ ಕನ್ನಡದ ಜನರ ಪರವಾಗಿ ನಮ್ಮ ವಾದ ಏನಂದ್ರೆ, ಅಥವಾ ಸಂವಿಧಾನವನ್ನ ಅರ್ಥ ಮಾಡ್ಕೊಂಡಿರುವ ಒಂದ್ ಸರಿಯಾದ ಪ್ರಜ್ಞೆ ಇರುವ ಜನರ ವಾದ ಏನಂದ್ರೆ, ಹ್ಮ್ ಈಗ 16% ಅಥವಾ 17% ಮೀಸಲಾತಿ ಇದ್ದಾಗಲೇ ದಕ್ಷಿಣ ಕನ್ನಡದ ದಲಿತರು ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಅಥವಾ ರಾಜಕೀಯವಾಗಿ ಕೂಡ ಅಥವಾ ಆರ್ಥಿಕ ಕೂಡ ಅಭಿವೃದ್ಧಿಯನ್ನು ಸಾಧಿಸಿಲ್ಲ. ಓಕೆ. ಇಂಥ ಸಂದರ್ಭದಲ್ಲಿ ಮೀಸಲಾತಿಯನ್ನ 1%ಗೆ ಇಳಿಸಿದ್ರೆ ದಕ್ಷಿಣ ಕನ್ನಡದ ದಲಿತರ ಪರಿಸ್ಥಿತಿ ಹೇಗೆ ಆಗ್ಬೋದು? ಓಕೆ. ಇದು 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 ಒಂದು ರಾಜಕೀಯ ಹುನ್ನಾರ, ಚುನಾವಣಾ ರಾಜಕೀಯ ಹುನ್ನಾರ. ಹ್ಮ್ ಇಡೀ ಸಮುದಾಯಗಳನ್ನ ಅಭಿವೃದ್ಧಿ ಮಾಡುವ ಏನು ಕೆಲಸ ಅಲ್ಲ, ಅದು ರಾಜಕೀಯ ಹುನ್ನಾರ ಅಂತಲೇ ಕರಿಬೇಕು. ಆಮೇಲೆ ಮೀಸಲಾತಿ ಎಂಬುದು ಅದು ಹಕ್ಕು, ಸಂವಿಧಾನ ಕೊಟ್ಟಿರುವುದು, ರಾಜಕೀಯ ವ್ಯವಸ್ಥೆ ಕೊಟ್ಟಿರುವುದಲ್ಲ. ಇದಕ್ಕೊಂದು ದೊಡ್ಡ ಚಳವಳಿ ನಡೆದಿದೆ. ಓಕೆ. ಭಾರತದ ಸಂವಿಧಾನ ಮತ್ತು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಮೊದಲೇ 100-200 ವರ್ಷದ ಒಂದು ಸಾಮಾಜಿಕ ಪರಿವರ್ತನೆ ಚಳವಳಿಯ ಮೀಸಲಾತಿಯನ್ನು ಕೊಟ್ಟಿರುವುದು. ಓಕೆ. ಅದು ಶಾಹು ಮಹಾರಾಜ್ ಕೊಟ್ಟಿರುವುದು, ಹ್ಮ್ ಮೈಸೂರಿನ ಕೃಷ್ಣರಾಜ ಒಡೆಯರು ಕೊಡಿಸಿರುವುದು, ಓಕೆ. ಮತ್ತು ಬರವಾಡದ ಮಹಾರಾಜರು ಕೊಟ್ಟಿರುವುದು. ಈ 3 ಮಾಡೆಲ್ ಅನ್ನ ಭಾರತದ ಸಂವಿಧಾನ ರಚನಾ ಸಭೆ ಅಡಾಪ್ಟ್ ಮಾಡ್ಕೊಂಡಿರುವುದು. ಓಕೆ. ಆದ್ರಿಂದ ಭಾರತದ ಸಂವಿಧಾನದ ಫೌಂಡೇಶನ್ ಮೀಸಲಾತಿ ವ್ಯವಸ್ಥೆ. ನೀವು ಯಾವತ್ತು ಈ ಮೀಸಲಾತಿ ವ್ಯವಸ್ಥೆಯನ್ನ ಆರ್ಥಿಕ ಕಾರಣಕ್ಕೋಸ್ಕರ ನೀವು ಅದನ್ನ ಡಿಸ್ಟಾರ್ಟ್ ಮಾಡ್ಕೆ ಹೋಗ್ತೀರಿ, ಅವತ್ತು ಭಾರತ ದೇಶದ ಏನು ರಾಜಕೀಯ ವ್ಯವಸ್ಥೆ, ಸಾಂವಿಧಾನಿಕ ವ್ಯವಸ್ಥೆ ಕೂಡ ಕುಸಿಯುವ ಸಾಧ್ಯತೆ ಇದೆ. ಇದನ್ನು ಪ್ರಜ್ಞಾವಂತರು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಸೊ ಆದ್ರಿಂದ ನಾನು ರಘುಧರ್ಮಸೇನ ಅಂತ ಸತ್ಯಸಾರಾಮಣಿ ಯುವ ವೇದಿಕೆಯ ಅಧ್ಯಕ್ಷ ನೆಲೆಯಲ್ಲಿ ಇದನ್ನು ಮಾತಾಡ್ತಿದ್ದೇನೆ. ಅದರಲ್ಲೂ ದಕ್ಷಿಣ ಕನ್ನಡದ ದಲಿತರ ಮೀಸಲಾತಿಯನ್ನ 1%ಗೆ ಇಳಿಸುವುದನ್ನ ನಾವು ಸತ್ಯಸಾರಾಮಣಿ ಯುವ ವೇದಿಕೆಯಿಂದ ಕಡಾಖಂಡಿತವಾಗಿ ವಿರೋಧಿಸ್ತೇವೆ. ಅದರ ವಿರುದ್ಧ ಬೀದಿಗೆ ಕೂಡ ಇಳಿತೇವೆ. ಈ ಎಚ್ಚರಿಕೆಯನ್ನ ಈ ಮಾಧ್ಯಮದ ಮೂಲಕ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಧನ್ಯವಾದ. ಓಕೆ, ಇನ್ನು ಕಾಂತಪ್ಪ ಅವರ ಕೇಳಬೇಕು, ಈ ಸಮಿತಿಯನ್ನ ರಚನೆ ಮಾಡಿದರೆ ಏನ್ ಪರಿಸ್ಥಿತಿ ಸಮಿತಿಗೆ ಇನ್ನು ಮುಂದೆ ಅಂತ? ಸರ್ಕಾರ, ಬಿಜೆಪಿ ಸರ್ಕಾರ ಒಂದು ಕುತಂತ್ರವಾಗಿ ಜನಗಳ ಓಟಿಗೋಸ್ಕರ ಇದು ಮಾಡ್ತಾ ಇದ್ದಾರೆ. ಎಲ್ಲ ಬೇರೆ ಬೇರೆ ಇಲ್ಲಿ ಅಸ್ಪೃಶ್ಯ ಎಸ್ಸಿಗಳ ಮತ್ತು ಈಗ ಅವರೊಂದು ಹೇಳಿದರು ಅಲ್ಲಿ ಮೊಗೇರ ಮತ್ತು ಮೊಗೇರ ಉತ್ತರ ಕನ್ನಡ, ಅವರನ್ನೆಲ್ಲ ಒಲೈಸೋಸ್ಕರ ಎಲ್ಲ ಬರುವ ಸರ್ಕಾರಗಳು ಹಿಂದಿನ ಸರ್ಕಾರನ ಹಾಗೆ ಮಾಡ್ತಾರೆ, ಈಗಿನ ಸರ್ಕಾರ ಕೂಡ ಇದೇ ತಂತ್ರ ಮಾಡ್ತದೆ, ಒಲೈಸುವಂಥ. ಇದೆಲ್ಲ ಜನಗಳಿಗೆ ಮೋಸ ಮಾಡೋದು. ಸಂವಿಧಾನದಲ್ಲಿ ಆರ್ಟಿಕಲ್ 341ನಲ್ಲಿ ಅಂಥ ಒಳ ಮೀಸಲಾತಿಗೆ ಅವಕಾಶ ಇಲ್ಲ. ಅವಕಾಶ ಇಲ್ಲದನ್ನು ಇವರು
ಜನಗಳಿಗೆ ಒಂದು ಮಂಗ ಮಾಡ್ತಾರೆ ಹೇಳ್ತಾರಲ್ಲ ತುಳುವಿನಲ್ಲಿ, ಹಾಗೆ ಇಂಥ ಮೋಸಗಳನ್ನು ಮಾಡುವ ಕುತಂತ್ರ ಇದೆ. ನಾವು ಇದನ್ನು ಇಲ್ಲಿಯ ತುಳುನಾಡಿನ ಅಸ್ಪೃಶ್ಯದಲ್ಲಿ ಒಂದು ಬಂಡಾಯ ಹೂಡುವಂಥ ಪರಿಸ್ಥಿತಿ ಬಂದಿದೆ. ಅವ್ರಿಗೆ ಅಂದರೆ ಆರ್ಥಿಕವಾಗಿ ಏನಾದರೂ ಉದ್ಯೋಗ ಇದ್ದರೆ ಮಾತ್ರ ಅಲ್ಲ ಅಲ್ಲಿ ಬದಲಾವಣೆ ಆಗೋದು. ಉದ್ಯೋಗ ಇಲ್ಲದ್ರೆ ಇಲ್ಲಿ ಶಿಕ್ಷಣನೂ ಇಲ್ಲ, ಉದ್ಯೋಗ ಇಲ್ಲ. ಅದು 1% ಅಲ್ಲಿ ಎಲ್ಲಿ ಯೂನಿವರ್ಸಿಟಿ ಬದುಕಿನ ಭದ್ರತೆನೇ ಇಲ್ಲದ ಭದ್ರತೆ ಇಲ್ಲದೆ ಎಲ್ಲಿ ಯೂನಿವರ್ಸಿಟಿ ಆಗಲಿ ಜಾಬ್ ಆಗಲಿ ಎಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಜಾಬ್ ಸಿಗದಿದ್ದರೆ ಇಲ್ಲಿಯ ಅಸ್ಪೃಶ್ಯ ಜನಾಂಗದ ಪರಿಸ್ಥಿತಿ ಎಂಥ ಚಿಂತಾಜನಕವಾಗಿ ಹೋಗ್ತದೆ ಅನ್ನೋ ಮುಂದೆ ಆಲೋಚನೆ ಬರ್ತದೆ, ಮುಂದಾಲೋಚನೆ ಬರ್ತದೆ. ಆ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಇಂಥ ಮಾಡುವ ಮೋಸಗಳನ್ನು ನಿಲ್ಲಿಸಬೇಕು ಹೇಳುವುದು. ಲೋಲಾಕ್ಷ, ಇನ್ನು ಕಾನೂನು ಚೌಕಟ್ಟು ಅನ್ನುವಂಥದ್ದು ಹೇಗಿದೆ ಈ ಒಂದು ವಿಚಾರದಲ್ಲಿ? ನಾನು ಒಂದು ಅವರು ರಘುಧರ್ಮ ಸೇನ್ ಅವರು ಹೇಳಿದ್ದಕ್ಕೆ ಒಂದು ಆ್ಯಡ್ ಮಾಡ್ತೇನೆ. ನಾನು ಏನು ಹೇಳಿದರೆ, ಈ ಸರ್ಕಾರಕ್ಕೆ ಕಾಳಜಿ ಇದ್ದರೆ ಎಂಬ ಒಂದು ಮಾತು ಬಂತು ನೋಡಿ. ನಮ್ಮ ಕರ್ನಾಟಕದಲ್ಲಿ SC SP ಮತ್ತು TSP ಎಂಬ ಒಂದು ಕಾಯ್ದೆ ಇದೆ. ಅದು ಬಜೆಟ್ರಿ ಅಲೊಕೇಶನ್ಗೆ ಸಂಬಂಧಪಟ್ಟದ್ದು. SC ST ಜನರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅದಕ್ಕೆ ಪ್ರಮಾಣವಾಗಿ ಬಜೆಟ್ನಲ್ಲಿ ಅಲೊಕೇಶನ್ ಮಾಡೋದು. ಪ್ರಸಕ್ತ ನಮ್ಮ ರಾಜ್ಯದಲ್ಲಿ 2014ರಿಂದ 24.10% ಅಲೊಕೇಶನ್ ಆಗ್ತದೆ. ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಈಗ ಪ್ರಸಕ್ತ ನಮ್ಮ ಸಮಾಜ ಕಲ್ಯಾಣ ಸಚಿವರು. ಅವರು ಸಿಕ್ಕಿದಾಗ ತಾವು ದಯವಿಟ್ಟು ಪತ್ರಕರ್ತರು, ನಮ್ಮ ಜಿಲ್ಲೆಯ ಪತ್ರಕರ್ತರು ಕೇಳಬೇಕು, ಆ ಹಣವನ್ನು ಸರಿಯಾಗಿ ಬಳಕೆ ಮಾಡಲಿಕ್ಕೆ ನಿಮಗೆ ಸಾಮರ್ಥ್ಯ ಇಲ್ವೋ ಅಂತ ಕೇಳಬೇಕು. ಅವರು ವ್ಯಕ್ತಿಗತವಾಗಿ ಒಳ್ಳೆಯವರು, ಪ್ರಾಮಾಣಿಕರು, ಕರಪ್ಟ್ ಅಲ್ಲ, ಅವರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ವ್ಯಕ್ತಿಗತವಾಗಿ. ಆದರೆ ಅವರು ಈಸ್ ದ ಕಸ್ಟೋಡಿಯನ್ ಆಫ್ SC ST ಫಂಡ್. ಅವರಿಗೆ ಅದನ್ನು ಬಳಕೆ ಮಾಡಲಿಕ್ಕೆ ಗೊತ್ತಿಲ್ಲ. ಓಕೆ, ಅವರಿಗೆ ಈ ಸಮುದಾಯದ ಬಗ್ಗೆ ಕಾಳಜಿ ಇದ್ದರೆ ಅದಕ್ಕಾಗಿ ಒಂದು ಕಾಯ್ದೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಒಂದು ಕಾಯ್ದೆ ಆಗಿದೆ. ಆ ಕಾಯ್ದೆಯನ್ನು ಸಮರ್ಪಕವಾದ ಒಂದು ರೀತಿಯಲ್ಲಿ ಅನುಷ್ಠಾನ ಮಾಡಿದರೆ ಆಗ ಅದರಿಂದಲೇ ಯಾರು ಶೋಷಿತರು ನಮಗೆ ಅನ್ಯಾಯ ಆಗಿದೆ ಹೇಳಿ ತಿಳ್ಕೊಳ್ತಾರೋ ಆ ಸಮುದಾಯಗಳದು ನಮ್ಮ ಮಾದಿಗ ಸಹೋದರ ಇರ್ಬೋದು. ಈಗ ನಮ್ಮಲ್ಲೇ ಖಾಲಿ ಅಣ್ಣ ತಮ್ಮಂದ್ರ ಬಗ್ಗೆ ಸಂಜಾಗಿದೆ ಹೇಳಿ ಎಲ್ಲ ಮನೆ ಮಾಡಿ ಬೇರೆ ಮಾಡಿ ಬಿಡುವುದಲ್ಲ. ಒಂದು ಕುಟುಂಬವನ್ನು ಜೊತೆಯಲ್ಲಿ ಇಟ್ಕೊಳ್ಳೋದು ಹೇಗೆ, ಈ ಅನ್ಯಾಯಗಳು ಎಲ್ಲಿ, ತಾರತಮ್ಯಗಳು ಎಲ್ಲಿ ಆಗಿದೆ ಅದಕ್ಕೆ ಮದ್ದು ಹುಡುಕ್ಬೇಕು. ತಾರತಮ್ಯ ಮಾತಾಡಿದಾಗ ನೀನು ಬೇರೆ ಮನೆ ಮಾಡಯ್ಯ, ನೀನು ಬೇರೆ ಮನೆ ಮಾಡೋ ಹೇಳಿ ಅಕ್ಕ ತಂಗಿ ಅಣ್ಣ ತಮ್ಮಂದ್ರೆಲ್ಲ ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋಗೋದಲ್ಲ. ಒಂದು ಕುಟುಂಬವನ್ನು ಹೇಗೆ, ಇದು ಕರ್ನಾಟಕದಲ್ಲಿ ಬಹಳ ಅಂಶ ತಾವು ಗಮನ ಕೊಡಬೇಕು. ಕಾಂತರಾಜು ವರದಿ ಒಂದು ಬಹಳ ಮುಖ್ಯವಾದ ಅಂಶವನ್ನು ಹೊರಗೆ ತಂದಿದೆ ಹೇಳಿ ಪತ್ರಿಕೆಯಲ್ಲಿ ಟಿವಿಯಲ್ಲಿ ದೊಡ್ಡ ಚರ್ಚೆ ಆಗಿದೆ. ಅದೇನು ಹೇಳಿದರೆ, ಕರ್ನಾಟಕದ ಅತ್ಯಂತ ದೊಡ್ಡ ಜನಸಂಖ್ಯೆಯಲ್ಲಿ ದೊಡ್ಡ ಸಮುದಾಯ ಯಾವುದು ಹೇಳಿದರೆ ಅದು ದಲಿತ ಸಮುದಾಯ ಹೇಳಿ. ಈಗ ಒಡೆದು ಬಿಟ್ಟರೆ ಮತ್ತೆ ಅವರು ಪರ್ಮನೆಂಟ್ ಆಗಿ ಬೆಕ್ಕಿನ ಬಿಡಾರ ಬೇರೆ ಹೇಳಿ ಇರ್ತಾರೆ. ಅವರು ಯಾರ ಸಮಸ್ಯೆಗೆ ಇತ್ಯರ್ಥ ಆಗೋದಿಲ್ಲ. ಈಗ ನನ್ನ ಸಹೋದರರು, ಮಾದಿಗ ಸಮುದಾಯದ ಸಹೋದರರು ನಮಗೆ ಪ್ರತ್ಯೇಕತೆ ಇದು ಕೊಡಿ ಎಂದು ಕೇಳ್ತಾ ಇದ್ದಾರೆ. ನಾಳೆ ಅವರ ಪರಿಸ್ಥಿತಿನೂ ಚಿಂತಾಜನಕ. ಯಾಕೆ ಹೇಳಿದರೆ, ಈಗ ನೀವು ಯೋಚನೆ ಮಾಡಿ, ನಮ್ಮ ಜಿಲ್ಲೆಯಲ್ಲಿ ನಲಿಕೆ ಸಮುದಾಯ ಇದೆ, ಒಂದು ಚಿಕ್ಕ ಸಮುದಾಯ. ಈಗ ಏನು ನಮ್ಮ ಕಾಂತಾರ ಚಿತ್ರ ಬಂದ ಮೇಲೆ ಅವರ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಕೊಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅವರಲ್ಲಿ ಸರ್ಕಾರಿ ನೌಕರರೇ ಇಲ್ಲ, ಒಂದಿಬ್ಬರು ಜನ ಇದ್ದಾರೆ ಇಡೀ ಕಮ್ಯುನಿಟಿಯಲ್ಲಿ. ಅವರಿಗೆ ಹೇಗೆ ರೆಪ್ರೆಸೆಂಟೇಷನ್ ಮಾಡ್ತಾರೆ? ಇದರ ವರದಿ ಪ್ರಕಾರ ನಾವು 1% ಸಿಗ್ತದೆ. ಇಷ್ಟು ಜಾತಿಗಳಿಗೆ, ಎಲ್ಲ ದಕ್ಷಿಣ ಕನ್ನಡದಲ್ಲಿ 13-14 ಜಾತಿಗಳಿಗೆ, ಮತ್ತೆ ಹೊರಗೆ ಇರುವಂಥ, ಅಂದರೆ ಈ ಎಡಗೈ ಬಲಗೈಗೆ ಅತೀತವಾದಂಥ ಅನ್ಟಚಬಲ್. ಈ ಪತ್ರಿಕಾ ವರದಿ ಹೇಳೋದು, ನಾನು ಇನ್ನೂ ವರದಿ ನೋಡಿಲ್ಲ, ನಾವು ಯಾರು ನೋಡಿಲ್ಲ. ಅವರು ಹೇಳ್ತಾರೆ ದೇ ಆರ್ ದ ಮೋಸ್ಟ್ ಎಕ್ಸ್ಪ್ಲಾಯ್ಟೆಡ್ ಹೇಳಿ, ಅವರು ಜಾಸ್ತಿ ಶೋಷಣೆಗೊಳಗಾದವ್ರು ಹೇಳ್ತಾರೆ ಹೇಳಿ ಪತ್ರಿಕಾ ವರದಿ ಹೇಳ್ತದೆ. ಅಂದರೆ ಇಲ್ಲಿ ಇರುವ ದಕ್ಷಿಣ ಕನ್ನಡದ ಜಿಲ್ಲೆ, ಉಡುಪಿ ಜಿಲ್ಲೆಯ ದಲಿತರ ಮಧ್ಯೆ ಹೆಚ್ಚು ಶೋಷಣೆಗೊಳಗಾದವರು, ಅವರಿಗೆ ಪ್ರಾತಿನಿಧ್ಯವೇ ಇಲ್ಲ. ಅದಕ್ಕೆ ಮಧ್ಯೇನು ಅವರಿಗೆ 1%. ಈಗ ಸಹೋದರರು ಇಲ್ಲಿ ಹೇಳ್ತಾ ಇದ್ರಾಗ, ನಾವು ಇದನ್ನು ಒಂದು ದೊಡ್ಡ ಡಿಬೇಟಲ್ಲಿ ಎಲ್ಲ ಇಟ್ಟು ಹೇಳ್ಬೋದು. ರೋಸ್ಟರ್ ಪಾಯಿಂಟಲ್ಲಿ ಮಾಡುವಾಗ, ಪ್ರಮೋಷನ್ ಮಾಡುವಾಗ ಹೇಗೆ ಆಗ್ತದೆ ಏನು ಹೇಳಿ ಹೇಳ್ಬೋದು. ಅವರು ಎಲ್ಲಿಗೆ ಬೀಳ್ತಾರೆ ಹೇಳಿ, ಬೀದಿಗೆ ಬೀಳ್ತಾರೆ. ಜಸ್ಟಿಸ್ ಸದಾಶಿವ ಆಯೋಗದ ವರದಿ, ಪತ್ರಿಕಾ ವರದಿ, ಅದರ ನಿಜವಾದ ಅಂಶ ಹೇಳಿ ನಾವು ಭಾವಿಸಿದ್ರೆ, ಅಂದ್ರೆ ಅದನ್ನು ಅಥೆಂಟಿಕೇಟ್ ಇರ್ತದೆ ಅಂತ ಹೇಳುದು ಅಲ್ಲ. ನಾವು ನೋಡಿಲ್ಲ, ನಾವು ಆ ರೀತಿಯಲ್ಲಿ ಇದ್ರೆ
ಇದ್ರೆ ಪರಿಣಾಮ ಈ ರೀತಿ ದಲಿತರು ಬೀದಿಗೆ ಬೀಳ್ತಾರೆ. ರೈಟ್. ಆದ್ರಿಂದ ಅದನ್ನ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. Okay. ಮತ್ತೆ ನಮ್ಮ ಇದೇನು ಹೇಳಿದ್ರೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ. Okay. ದಲಿತರನ್ನ ಒಡೆದಾಳುವ ಕೆಲಸ ಯಾವ ಸರ್ಕಾರ ಸಹ ಮಾಡಬಾರ್ದು. ಬಿಜೆಪಿ ಮಾತ್ರ ಅಲ್ಲ, ಕಾಂಗ್ರೆಸ್ ಮಾಡಬಾರ್ದು, ದಳನು ಮಾಡಬಾರ್ದು, ಯಾವ ಸರ್ಕಾರನೂ ಮಾಡಬಾರ್ದು. ಅವರನ್ನ ಒಟ್ಟಿಗೆ ಇದ್ದುಕೊಂಡು ಆ ತಾರತಮ್ಯದ ರೋಗಕ್ಕೆ, ಅದು ರೋಗದ ಮೂಲ ಎಲ್ಲಿ ಉಂಟು ಹೇಳಿ ಹುಡುಕಿ ಅದಕ್ಕೆ ಔಷಧಿ ಕೊಡುವ ಕೆಲಸ ಆಗಬೇಕು. ಅದನ್ನು ಔಷಧಿ ಕೊಡುವ ಕೆಲಸವನ್ನ ನಮ್ಮ ಕರ್ನಾಟಕ ಸಮಾಜದಲ್ಲಿ ದಲಿತರು, ಬ್ರಾಹ್ಮಣರಿಂದ ಹಿಡಿದು ದಲಿತರವರೆಗೆ ಎಲ್ಲ ಸಮುದಾಯಗಳು ದಲಿತರ ಪರವಾಗಿ ಕಾಳಜಿ ಇರುವವರಿದ್ದಾರೆ. ಆ ಎಲ್ಲ ಚಿಂತಕರು ಸೇರಿ ಅದಕ್ಕೆ ಉತ್ತರ ಹುಡುಕ್ತಾರೆ. ಜಸ್ಟಿಸ್ ಸದಾಶಿವ ಕೊಟ್ಟ ವರದಿಯಲ್ಲಿ ಈ ಅಂಶಗಳು ಹೌದಾದ್ರೆ ಅದು ಕಸದ ಬುಟ್ಟಿಗೆ ಎಸೆಯಬೇಕಾದ ವರದಿ. ಇನ್ನು ನಾವು ಈಗ ಒತ್ತಾಯ ಮಾಡ್ತಾ ಅಂತ ಹೇಳ್ತಾ ಇಲ್ಲ, ನಾನು ಆಫೀಸಲ್ಲಿ ಹೇಳ್ತಾ ಇಲ್ಲ. ಅದನ್ನು ನಾವು ಹೇಳ್ತಾ ಇದ್ದು ಅಧಿಕೃತವಾಗಿ ಅದನ್ನು ಮಂಡನೆ ಮಾಡಿ, ವರದಿಯನ್ನು ಮಂಡನೆ ಮಾಡಿ. ಈ ರಾಜ್ಯದ ಚಿಂತಕರು ಎಲ್ಲರೂ ತಜ್ಞರು ಮಾತಾಡ್ತಾರೆ. ಇದಕ್ಕೆ ಅವಕಾಶ ಮಾಡಿ ಸನ್ಮಾನ್ಯ ಮಾಧುಸ್ವಾಮಿ ಕೊನೆಯ 1 ನಿಮಿಷದ ಅವಕಾಶ ಇದೆ. ಕೊನೆಯದಾಗಿ ಏನ್ ಹೇಳ್ತೀರಾ? ನಾವು ಹೇಳುದು ದಲಿತರ ಸಮಸ್ಯೆ ಇರ್ಬೋದು, ಯಾವುದೇ ಸಮಾಜದ ಸಮಸ್ಯೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಯಾವುದೇ ವರದಿ ಬಂದರೂ ಕೂಡ ಅದು ಸದನದಲ್ಲಿ ಮಂಡನೆ ಆಗಬೇಕು, ಸಾರ್ವಜನಿಕ ಚರ್ಚೆಗೆ ಬರಬೇಕು. ನಂಬರ್ 1. ಪರಿಶಿಷ್ಟ ಜಾತಿ ಪರಿಶಿಷ್ಟ ಬುಡಕಟ್ಟುಗಳ ವಿಷಯದಲ್ಲಿ ಬಂದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆ, ಅದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್. ಸ್ಟೇಟಲ್ಲಿ ಕೂಡ ಇದೆ, ಎಲ್ಲ ರಾಜ್ಯಗಳಿದೆ. ಅದರ ಪ್ರಿರಾಗೇಟಿವ್, ಅದರ ಪರಮಾಧಿಕಾರ ಸರ್ಕಾರಕ್ಕೆ ಶಿಫಾರಸು ಮಾಡೋದು. ಈಗ ಸನ್ಮಾನ್ಯ ನೆಹರು ಓಲೇಕರ್ ಅವರ ನೇತೃತ್ವದಲ್ಲಿ ಕಮಿಷನ್ ಇದೆ. ಅವರು BJP ಶಾಸಕರು, ಅವರು ಎಷ್ಟು ಸಲಹೆ ಕೊಟ್ಟಿದ್ದಾರೆ ಹೇಳಿ ನಮಗೆ ಗೊತ್ತಿಲ್ಲ. ಇದೆಲ್ಲ ಗೊತ್ತಾಗಬೇಕು. ಮತ್ತು ನಾವು ಹೇಳೋದು ಸಮಾಜವನ್ನು ಒಟ್ಟು ಮಾಡುವ ಕೆಲಸವನ್ನು ನಾವು ಮಾಡಬೇಕು. ಕಟ್ಟ ಕಡೆಯ ಮನುಷ್ಯನಿಗೆ ಸಾಮಾಜಿಕ ನ್ಯಾಯವನ್ನು ಖಾತ್ರಿ ಮಾಡುವ ರೀತಿಯಲ್ಲಿ ನೀತಿಗಳನ್ನು, ಪಾಲಿಸೀಸ್ಗಳನ್ನು ನಾವು ರೂಪಿಸಬೇಕು. ಮತ್ತು ಇದು ಎಲ್ಲರ ಸಹಭಾಗಿತ್ವದಿಂದ ಕೆಲವು ಆಯೋಗಗಳಿಂದ ಅಲ್ಲ ಎಂಬುದು ನಮ್ಮ ಭಾವನೆ. ಎಸ್ ಖಂಡಿತ. ತಾವಿಬ್ರು ಕಾರ್ಯಕ್ರಮದಲ್ಲಿ ಬಂದು ಒಂದಷ್ಟು ವಿಚಾರಗಳನ್ನು ಮಂಡಿಸಿದ್ರಿ. ಖಂಡಿತ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾದಂಥ ಖಂಡಿತ ಅಗತ್ಯತೆ ಇದೆ. ಇಲ್ಲದ್ರೆ ಮತ್ತಷ್ಟು ದೊಡ್ಡ ಕಗ್ಗಂಟು ಅನ್ನುವಂಥದ್ದು ಖಂಡಿತ ಇದ್ದೇ ಇರುತ್ತೆ. ಇದು ಸಮಸ್ಯೆ ಸರ್ಕಾರ ಮಾಡುತ್ತೆ, ಆದರೆ ಅನುಭವಿಸುವವರು ಅಥವಾ ರಾಜಕೀಯಕ್ಕೋಸ್ಕರ ಯಾರೋ ಮಾಡ್ಬೋದು, ಆದರೆ ಅನುಭವಿಸುವವರು ಯಾರು ಜನರಿದ್ದಾರೆ ಅವರು ಅನುಭವಿಸ್ಬೇಕು, ಅವರ ಸಮುದಾಯ ಅನುಭವಿಸಬೇಕು, ಅವರ ಜೀವನ ಅನ್ನುವಂಥದ್ದು ತತ್ತರ ಆಗ್ತದೆ. ಇದು ಆದರೆ ಮತ್ತೆ ಪರಿಣಾಮ ಸರ್ಕಾರಕ್ಕೆ ಆಗಲಿ ರಾಜಕೀಯ ವ್ಯವಸ್ಥೆಗೆ ಆಗಲಿ ಖಂಡಿತ ಬಿದ್ದೇ ಬೀಳುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಹೇಳುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಬಂದಿರುವಂಥ ಇಬ್ಬರು ಗಣ್ಯ ಅತಿಥಿಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾರೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.